ಚಕ ಚಕ ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ಕೂಡಿ ಕೊಂಡಾಡೋಣ ಹಾಡಿ ಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ನೂರು ಚಂದಿರ ಒಂದಾದ ಚಾಮರ ಕಾನನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಸುತ ಶರಣು ವಿನಾಯಕ ಮಂಗಲವರ ಶರಣು ಒಂದೇ ಓಂಕಾರ ಚಾಮರ ಕಾನನೆ ಗಣಪತಿ ಶರಣು ಮಧುರು ಗಣಪತಿ ಶರಣು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಅತಿಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಅತಿಂಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕಾನನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಒಂದೇ ಓಂಕಾರ ಚಾಮರ ಕಾನನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಸುಮುಖನೆ ಕಪಿಲನೆ ಏಕದಂತನೆ ಶುಭವರ್ಣ ಗೌರಿ ಸುತನೆ 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 ಇಲ್ಲದನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ನೀರಿಲ್ಲದನಗಾರು ಸಕರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ ಚಾಮರ ಕಾನನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಮಧುರು ಗಣಪತಿ ಶರಣು ಗಣಪತಿ ಕುಂಭಾಶ್ರೀ ಗಣಪತಿ ಶರಣು ಕುಂಭಾಶ್ರೀ ಗಣಪತಿ ಶರಣು ಹಟ್ಟಿಯಂಗಡಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಒಂದೇ ಓಂಕಾರ ಚಾಮರ ಕಾನನೆ ಶಂಕರ ಸುತ ಶರಣು ವಿನಾಯಕ ಮಂಗಲವರ ಶರಣು ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು
ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಎಲ್ಲರ ಅಂಜಿಕೆಯುಂಟು ಹೊರಗ ಕಂಠಮಾಲೆಗಳಿಗೆ ಎಲ್ಲರ ಅಂಜಿಕೆಯುಂಟು ಅಡವಿ ತುಳಸಿ ಮಾಲೆಗಿನ್ನು ಹಾರ ಅಂಜಿಕಿಲ್ಲವಯ್ಯ ಅಡವಿ ತುಳಸಿ ಮಾಲೆಗಿನ್ನು ಹಾರ ಅಂಜಿಕಿಲ್ಲವಯ್ಯ ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ 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 ಮಧುರನಾಥನು ಮುರಳಿಯ ನೂದಲು ಮಧುರನಾಥನು ಮುರಳಿಯ ನೂದಲು ಮಧುರನಾಥನು ಮುರಳಿಯ ನೂದಲು ಮಧುರನಾಥನು ಮುರಳಿಯ ನೂದಲು ಸುರಿಯುವುದ ನಂದದಲ್ಲ ನಯನದಲ್ಲಿ ಸುರಿಯುವುದ ನಂದಜಲ ಬನ್ನಿ ಮುರಳಿಯ ನಾದವ ಕೇಳಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಕಂಗೊಳಿಸುವ ಬೆಳದಿಂಗನ ಸೊಬಗಲಿ ಕಂಗೊಳಿಸುವ ಬೆಳದಿಂಗನ ಸೊಬಗಲಿ ಕಂಗೊಳಿಸುವ ಬೆಳದಿಂಗನ ಸೊಬಗಲಿ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ಕಂಗಾಲಿಯ ಸುಖಲಿ ಶ್ರೀರಂಗನ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ಕಂಗಾಲಿಯ ಸುಖಲಿ ಶ್ರೀರಂಗನ ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿ ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಸಿಡಿಗೆ ಹೃದಯದಲ್ಲಿ ಪ್ರೇಮವ ತುಂಬುವುದು ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಪಂಚಪಾಲನ ಪಿತ ಮುರಳಿಯ ಮಧುರಸ ಪಂಚಪಾಲನ ಪಿತ ಮುರಳಿಯ ಮಧುರಸ ಓ ಅಮ್ಮ ಓ ಅಮ್ಮ ಓ ಅಮ್ಮ ಇದು ತೆರಿಯಂದೆ ಕಪ್ಪುದು ಆಡವು ಅಮ್ಮ ಇಂಕ್ಲೆನಾ ತೆರಿದು ತೆರಿಯಂದೆ ಕಪ್ಪುದು ಆಡವು ಅಮ್ಮ ಇಂಕ್ಲೆನಾ ತೆರಿದು ತೆರಿಯಂದೆ ಕಪ್ಪುದು ಆಡವು ಅಮ್ಮ ಇಂಕ್ಲೆನಾ ಕಾರ್ಗೆ ಬೋರುದು ನಟನುವೆ ಅಮ್ಮ ಕಾರ್ಗೆ ಬೋರುದು ನಟನುವೆ ಅಮ್ಮ ರಕ್ಷಣೆ ಕೊಡುವ
ತಾಳಮೇಳ ಪಾಡೊಂದು ಭಕ್ತಿ ಭಾವದಿ ಒಂದು ಏನೇ ನೆನಪುವರಿ ತಾಳಮೇಳ ಪಾಡೊಂದು ಭಕ್ತಿ ಭಾವದಿ ಒಂದು ಏನೇ ನೆನಪುವಯೇ ಶ್ರೀನಿವಾಸಾಯ ಹೇ ನಮಃ ಶ್ರೀನಿವಾಸಾಯ ಹೇ ನಮಃ ವೆಂಕಟಾದಿ ಸಮಸ್ತಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ ಮೇಘವರ್ಣ ಬಾರೋ ಮೇಘ ಬಾರೋ वेणुभिचन्द्रं भजे जानकीनायकं रामचन्द्रं भजे जानकीनायकं रामचन्द्रं भजे जानकीनायकं रामचन्द्रं भजे 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 जय मङ्गलाङ्के गोपाल कृष्ण जय मङ्गलाङ्के गोपाल कृष्ण जय
ಮೊಸರುಗುಡಿಕೆ ಉತ್ಸವ ಐತೊಟ್ಟಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕೃಷ್ಣದೇವರನ್ನು ಆರಾಧನೆ ಮನಪಂಚಿನ ಮೊಸರುಗುಡಿಕೆ ಕಾರ್ಯಕ್ರಮವನ್ನು ನಡಪಡೋದು ಬರೋದಿಲ್ಲ ನಮ್ಮ ಓಡೆ ಬೈಯಡ್ದು ಬೊಕ್ಕ ಭಜನಾ ಕಾರ್ಯಕ್ರಮದ ಬೊಕ್ಕ ಇನಿ ದೇವರನ್ನ ಶೋಭಾಯಾತ್ರೆ ನಡಪೆರಂಡು ಅಂಚೆನೆ ಅಡಿದ ಬೊಕ್ಕ ಸಾಂಸ್ಕೃತಿಕ ಜೋಕುಲ ಕಾರ್ಯಕ್ರಮ ಇನಿ ಕಾಂಡೆ ಅಂಗದೇವರ ಸ್ಪರ್ಧೆ ಅಂಚೆನೆ ಜೋಕುಲ ಮಾತ ಕೆಲವು ಮಂಜನಕಲಿಗೆ ಜೋಕುಲ ಮಾತ ಆಟೋಟ ಸ್ಪರ್ಧೆ ಮಾತ ದೀದಿತ್ತು ಅಂಚೆನೆ ಬೈಯಾಗೆ ಸಭಾ ಕಾರ್ಯಕ್ರಮ ಮಾಮಲ್ಲ ಬಿನ್ನೇರ್ ಮಾತ ಭಾಗವಹಿಸಿರಲಿ ಅಡಿದ ಬೊಕ್ಕ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ನಾಟಕ ದೀತ ಓಡಿಡ್ದು ಇನಿ ಮುಟ್ಟ ಬಾರಿ ಕೊರ್ಲುಡೆ ಕೆಲವೊಂದು ಕಾರ್ಯಕ್ರಮಕ್ಕೂ ಮಾತ ಊರ್ದಕ್ಕೆಲ್ಲ ನಮ್ಮ ಸಂಘದ ಜವಣಿಯರೆಲ್ಲ ಸೇರ್ದು ಕೊರ್ಲುಡೆ ಇದ್ದ ಮುಟ್ಟ ಆ ದೇವರನ್ನ ಆಶೀರ್ವಾದೊಡ್ಲ ನಡ್ತಂದು ಬರ್ತಾರೆ ಇನಿ ಈ ಶೋಭಾಯಾತ್ರೆ ನಡಪನ ಕೊಡ್ತಗೂ ಅಂಚೆನೆ ನನ್ನ ದುಂಬುಗ ಹಾಕೊಂಡಂಚಿನ ಕಾರ್ಯಕ್ರಮ ಮಾತಾ ಕಾರ್ಯಕ್ರಮಗಳ ಆ ದೇವರನ್ನ ಅನುಗ್ರಹ ನಮ್ಮನ್ನು ತುಪ್ಪಾಡಿ ಅಂಚೆನೆ ಸಂಘವು ಕೆಲವು ದಿನದಿಂಚಿ ಜವಣಿಯರು ನೆಕ್ಕೆ ಕಠಿಣ ಪರಿಶ್ರಮವಾದ ಬೆನೊಂದುಲ್ಲೇರು ಅಕ್ಕಲ್ನಲ್ಲ ಆ ಒಂಜಿ ಜೀವನಡು ನನಾತ್ ಈ ಸಂಘకు ಬೆನ್ಪುಣಂಚಿನ ಶಕ್ತಿನಿ ಆ ಕೃಷ್ಣ ದೇವರು ಕೊರಡಿ ಅಂಚನೆ ನನ್ನ ಅಪ್ಪನ ಪುರಾ ಕಾರ್ಯಕ್ರಮಗಳ ದೇವರನ್ನ ಆಶೀರ್ವಾದ ಉಪ್ಪಡೆ ಬಂಡದು ಮಾತರೆಗಳ ಅದಕ್ಕೆ ಸಂಘಕ್ಕೆ ಮಾತ ಊರ್ದಾಕಲ್ಲ ಮಾತ ದಾನಿನಕ್ಕೆಲ್ಲ ಸಹಕಾರ ಕೊಡ್ತೀರಿ ಅಂಚನೆ ದುಂಬುಗಳ ಈ ಸಂಘ ಎಡ್ಡಂಚಿ ಬೆಳಪುಣಂಚಿನ ಆ ಶಕ್ತಿನೊಂಜಿ ಶ್ರೀಕೃಷ್ಣ ಕೊರಡಿನ ಬಂಡದು ಪ್ರಾರ್ಥನೆ ನಮ್ಮ ಮಾತೇರ್ನ ಶ್ರೀಕೃಷ್ಣ ದೇವರ ಪಾದಾರಂಭಕ್ಕೆ ಗೋವಿಂದ ಗೋವಿಂದ.
ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ಪ್ರಯುಕ್ತ ಮೊಸರುಗುಡಿಕೆ ಉತ್ಸವದ ದೇವರನ್ನ ಸ್ಮರಣೆ ಮುಖ್ಯ ಈಗ ಮುಂಚೆನೆ ಕಾರ್ಯಕ್ರಮ ಶುರು ನಡೆದು ಸುರುಗು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರ ಅಪ್ಪನ ಪಾದವು ತೆರೆದ ತಗ್ಗ ಒಂದು ಶ್ರೀ ಮಳರಾಯ ಜುಮಾವತಿ ಭಟ್ಟ ದೇವಿಯರನ್ನ ಪಾದನು ಮನಸಾಗಿ ತಂದು ಈ ಜಾಗ ನೆಲೆಯಾದ ಮಾತಾ ದೈವ ದೇವಿಯರನ್ನ ಸುರುಕಾದಿ ಸ್ಮರಣೆಗೆ ಬಂತದ್ದು ಇತ್ತೆ ಕಾರ್ಯಕ್ರಮದ ಒಟ್ಟಿಗೆ ಪ್ರಾರ್ಥನೆ ಈ ಪ್ರಾರ್ಥನೆಗೆ ಅನ್ವಿತ ಬಟ್ಟೆಡ್ಕ ಬೇನಡಪತ್ಕರಡು ಅನ್ವಿತ ಬಟ್ಟೆಡ್ಕ ವರವ ಪಡೆವೆ ಕರುಣಿಸೆ ನಗೆ ಪರಮ ಕೃಪೆಯನು ಮೊರೆಯ ಕೇಳಿ ಇರೆದು ಕಾಯೋ ಬರದ ಮಳೆಯನು ಅಂತರಂಗ ಗಗನ ತಳದಿ ಕವಿದ ಮಸುಕು ಕಳೆಯುತ್ತಾ ವಿದ್ಯೆ ಬುದ್ಧಿ ಪ್ರಭೆಯ ತೋರಿ ಜ್ಞಾನ ಜ್ಯೋತಿ ಬೆಳಗುತ್ತಾ ಅಂತರಂಗ ಗಗನ ತಳದಿ ಕವಿದ ಮಸುಕು ಅರಸುತ್ತಾ ವಿದ್ಯೆ ಬುದ್ಧಿ ಪ್ರಭೆಯ ತೋರಿ ಜ್ಞಾನ ಜ್ಯೋತಿ ಬೆಳಗುತ್ತಾ ಕರವ ಮುಗಿವೆ ಕರುಣಿಸೆ ನಗೆ ಪರಮ ಕೃಪೆಯನು ಮೊರೆಯ ಕೇಳಿ ಎರೆದು ಕಾಯೋ ವರದ ಮಳೆಯನು ವರದ ಮಳೆಯನು ಖಂಡಿತವಾದ ಎಂಕಲ ಮಾರ್ಗದರ್ಶಕ ರೋಮನ್ ಪೂಜಾರಲು ಆರು ಆಸಿಡ್ ರಾವಡಿತರೆ ವಿತ್ತ ಚಾವಟೆ ಅಸೌಖ್ಯ ಇತ್ತಿರದವರ ಹರಿಗೆ ಈ ವೇದಿಕೆಗೆ ಗಡಿರಾಗಿ ನನದು ಮಗು ಈ ಒಂದು ವೇದಿಕೆಗೆ ಸ್ವಾಗತ ಭಾಷಣ ಮಹಾಕಾಯ ಕೋಟಿ ಸೂರ್ಯ ಸಮೂಹ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯಾಪ ಅಧರ್ಮಗೂ ಗ್ಲಾನಿ ಬರ್ಪುಣ ಧರ್ಮನು ಉರಿಪೆರಬೋಡಾದು ಬಗೆಬಗೆದ ಅವತಾರಡು ಪಿರ ಪುಟ್ಟುದು ಬರ್ಪೆ ಪಂಪನ ಶ್ರೀ ಮಹಾವಿಷ್ಣು ದೇವರನ್ನ ಏನ್ಮನೆ ಅವತಾರಣಿ ಶ್ರೀಕೃಷ್ಣ ಜನನ ಈ ಕೃಷ್ಣಾಷ್ಟಮಿದ ಮೂರು ಸೇದಿನ ಮಾದ ಬಂಧುಗಳ ಈ ಕೃಷ್ಣಾಷ್ಟಮಿದ ಎಡ್ಡೆ ಕುಣಬಯಕೊಂದು ಶ್ರೀ ಮಹಾಮಾಯ ಮಿತ್ರ ಮಂಡಲ ಬೆಳರಿಂಗಿ ನೆತ 21ನೇ ವರ್ಷದ ಮೊಸರುಗುಡಿಕೆ ಉತ್ಸವದ ಸಂಭ್ರಮ ಸಡಗರದ ಈ ಒಂಜಿ ಉತ್ಸವಡು ಕೊಡೆ ರಾತ್ರದಾನಿ ಶ್ರೀಕೃಷ್ಣ ದೇವಿಯರನ್ನ ಭಜನಾಮೃತದ ಒರಟು ಕಾರ್ಯಕ್ರಮ ಶುರುವಾಗಿ 5 ಪಕ್ಕ ಇನಿಕಾಂಡೆ ನಾನಾ ವಿವಿಧ ಆಟೋಟ ಸ್ಪರ್ಧೆ ಅಂಚನೆ ವಿವಿಧ ಕಾರ್ಯಕ್ರಮ ಸ್ಪರ್ಧೆ ಪುರ ನಡೆದ ಪಕ್ಕ ಶ್ರೀದೇವಿಯರನ್ನ ವೈಭವದ ಶೋಭಾಯಾತ್ರೆಗಳ ನಡೆತಲಿ ಈ ಒಂದು ಉತ್ಸವದ ಹೊರಟು ನಡಪನ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಕರಿಣ 21 ವರ್ಷಡು ಶ್ರೀ ಮಹಾಮಾಯ ಮಿತ್ರ ಮಂಡಲ ಸಮಾಜದ ಏಳಿಗೆಗಾಗಿ ಈ ಪರಿಸರ ಅನೇಕ ಸಮಾಜಮುಖಿ ಕೆಲಸ ಕಾರ್ಯವನ್ನು ಮತ್ತೊಂದು ಬರೋದು ಆ ನಿಲಿಟ್ಟು ಸಂಘದ ಎಡ್ಡೆ ಕೆಲಸ ಜನ ಮೆಚ್ಚುನಂಚಿನ ಪಾತ್ರವನ್ನ ಪಡೆದಿಲ್ಲರಿ ಈ ನಿಲಿಟ್ಟು 21ನೇ ವರ್ಷದ ಈ ಒಂದು ಕಾರ್ಯಕ್ರಮ ಈ ಒಂದು ಸಭಾ ಕಾರ್ಯಕ್ರಮದ ಗುರುಕಾರ್ಮಿನ ವಹಿಸರುಳ್ಳರು ಎಂಕಲ ಪ್ರತಿ ಒಂಜಿ ಕಾರ್ಯಕ್ರಮಗಳ ದುಂಬತ್ತವಾದ ಬೆರಿತಟ್ಟನ ಶ್ರೀ ಮಳರಾಯ ಜುಮಾವತಿ ಬಂಡ ದೇವಸ್ಥಾನ ಬಂಡಾರದಲ್ಲಿ ಕಿನ್ನ ಬೆಳರಿಗೆ ನೇತ ಆಡಳಿತ ಮುಕ್ತಸರಾಯನ
ಈಗಲೇ ಮಾರ್ಗದರ್ಶಕರು ಹಿರಿಯರಾಯನ ಶ್ರೀ ಬಾಬು ಶ್ರೀ ಶಾಸ್ತ್ರ ಕಿನ್ಯ ಬೇರೆ ವಿನಿತ ಈ ಸಭಾ ಕಾರ್ಯಕ್ರಮದ ಗುರ್ಕಾರ್ಮಿನ ವಹಿಸಿರಲಿ ಮೇರೆಗೆ ಸಂಘದ ಪರವಾದ ಅಂಚನೆ ಮೂರು ಸೇರಿದ ಮಾತಾ ಬಂಧುನ ಪರವಾದ ಋತುರವಾದ ಎತ್ಕೊಂಡು ಮಂಜನಾಡಿ ಗ್ರಾಮದ ಹಿರಿಯರೈನ ಅಂಜನೆ ಎಂಗ್ಲ ಪ್ರತಿಯೊಂದು ಕಾರ್ಯಕ್ರಮಗಳ ಎಂಗ್ಲಿಗೆ ಬೆರಿತಟ್ಟುನಾರು ಹಲವು ಕಾರ್ಯಕ್ರಮಗಳು ಎಂಗ್ಲಿಗೆ ಮಾರ್ಗದರ್ಶನ ಕೊಡ್ತೀರಿ ಹಿರಿಯರೈನ ಡಾಕ್ಟರ್ ಕೃಷ್ಣ ಭಟ್ ಗಂಗರ ಮಜರ್ ಮೇರ್ಲ ಈ ಕಾರ್ಯಕ್ರಮವನ್ನು ದೀಪಾರ್ಲ ಸಂಘದ ಪರವಾದ ಅಂಜನೆ ಸೇರಿನ ಮಾತಾ ಬಂಧುನ ಪರವಾದ ಹೃತ್ಪೂರ್ವಕವಾದ ಎದ್ಕೊಳ್ಳೋದು ಶ್ರೀಯುತರಿಗೆ ಜಗದೀಶ್ ಬೇರಿಗೆ ಮೇರೆಗೆ ಚಾವಡಿಗೆ ಹೋದು ಹೂ ಬುಟ್ಕೊಂಡು ಕೊಡ್ದು ಸ್ವಾಗತ ಮಾಡ್ಕೊಡು. ಶ್ರೀ ಹಮೀದ್ ಕಿನ್ಯ ಬೇರೆಗಳ ಸಂಘದ ಪರವಾದ ಅಂಚೆ ಸೇರಿದ ಮಾತಾ ಬಂಧುಗಳ ಪರವಾದ ಹೃತ್ಪೂರ್ವಕವಾದ ಸ್ವಾಗತ. ಕಾರ್ಯಕ್ರಮ ಈ ದೀಪ ಪ್ರಜ್ವಲನೆ ವೇದಿಕೆ ಮಾತಾ ವಿನ್ನೆಲ್ಲ ಕೈ ಸೇರಿ ನಡ್ಕೊಂಡು ಬಂದೆ ಇವತ್ತಿ ಬಲ್ಕ ದೀಪ ಪ್ರಜ್ವಲನೆ ಕಾರ್ಯಕ್ರಮ. ಯಾರು ಏನು ಮಾಡಬೇಕು ಅಂತೇಳಿ ಹೇಳು ಅಲ್ಲಿ ತೋರಿಸಿ ನನಗೆ ಅಂತ ಹೇಳ್ತಾರೆ. ಅರ್ಜುನ ಹೋಗ್ತಾನೆ. ಅಲ್ಲಿ ನೋಡುವಾಗ ಏನು ಎಲ್ಲ ತನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಕೌರವರಲ್ಲಿರುವುದು ಬೇರೆ ಯಾರು ಅಲ್ಲ, ಅವರು ಅಣ್ಣ ತಮ್ಮದಿರ ಮಕ್ಕಳು ಎಲ್ಲವೂ ಇದನ್ನು ನೋಡಿ ಆ ಅರ್ಜುನನ ಮನಸ್ಸು ಅತ್ಯಂತ ದುಃಖದಾಯಕವಾಯಿತು. ಕಣ್ಣೀರು ನೀರು ಹಾಕುತ್ತಾ, ಕೃಷ್ಣ ನಾನು ಈ ಯುದ್ಧವನ್ನು ಎಂದಿಗೂ ಮಾಡಲಾರೆ, ಸಾಧ್ಯವೇ ಇಲ್ಲ. ಇಲ್ಲಿ ನೋಡುವಾಗ ನನಗೆ ಎಲ್ಲರೂ ನಮ್ಮ ಅತ್ಯಂತ ಪವಿತ್ರವಾದ ಬೇಕಾದವರಾಗಿದ್ದಾರೆ. ಯಾವ ರೀತಿಯಲ್ಲಿ ನಾವು ಇವರೆಲ್ಲ ಕೊಲ್ಲಬೇಕು, ಕೊಲ್ಲದಿದ್ದರೆ ಏನಾಗ್ತದೆ, ನಾನು ಯುದ್ಧವನ್ನೇ ಮಾಡಲಿಲ್ಲ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ನೋಡು
ಯುದ್ಧ ಮಾಡುದಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಮಾಡ್ತಾರೆ ಜನರು ಅಂತ ಹೇಳಿದ್ರೆ ಅಯ್ಯಯ್ಯೋ ಹೇಳಿ ಇವ ಯಾವುದಕ್ಕೂ ಪ್ರಯೋಜನ ಇಲ್ಲ. ಈಗ ಆ ಮಾಡೋ ಯುದ್ಧ ಇಷ್ಟೆಲ್ಲವೂ ರೆಡಿ ಆಗಿದೆ, ಇದರಲ್ಲಿ ನೀವು ತಪ್ಪಿಸಲಿಕ್ಕೆ ನೋಡಿಬಿಟ್ಟ ಅಂತ ಹೇಳಿದ್ರೆ ಆ ಜನ್ಮ ಹಾಗೆ ಅಂತ ನಿನ್ನನ್ನು ಎಲ್ಲರೂ ಹೇಳ್ತಾರೆ. ಆದ್ದರಿಂದ ನೀವು ಯುದ್ಧ ಮಾಡಲೇಬೇಕು. ಮಾತ್ರವಲ್ಲ ಇದು ದೈವಚಿತ್ತವಾಗಿ ಸಂಪಾದಿಸಿದಂತ ಹಣ, ನೀನು ಎಂದಿಗೂ ಈ ರೀತಿ ತಪ್ಪು ಮಾಡಬೇಡ ಅಂತ ಹೇಳ್ತಾನೆ. ಇವನಿಗೆ ಬಹಳ ದುಃಖ ಆಯ್ತು. ಕೃಷ್ಣ ಹಾಗೆ ಹೇಳುವಾಗ ನೋಡ್ತಾನೆ ತನ್ನ ಬಂಧುಗಳೆಲ್ಲ ಹೌದು, ಆದ್ರೆ ಇದು ಮಾಡುವುದು ನಾನು ಈ ರೀತಿ ಯುದ್ಧ ಮಾಡದಿದ್ರೆ ಸೋಲ್ತೇನೆ ಅಂತ ಹೇಳಿ ಅವ ಕೃಷ್ಣನಲ್ಲಿ ಹಾಗಾದ್ರೆ ನಾನು ನಿಜವಾಗಿ ಏನ್ ಮಾಡ್ಬೇಕು, ನೀನು ನನ್ನನ್ನು ಎಲ್ಲಾ ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ಯಾ, ಎಲ್ಲಾ ರೀತಿಯಲ್ಲೂ ನನ್ನನ್ನು ನೋಡಿಕೊಳ್ತಾ ಇದ್ಯಾ, ಯಾಕೋಸ್ಕರ ನಾ ಯುದ್ಧ ಮಾಡ್ಬೇಕು. ನಿಜವಾಗಿಯೂ ಹೇಳ್ತಾರೆ ಕೃಷ್ಣ, ನೀನು ಯುದ್ಧವೇ ಮಾಡಬೇಕು, ಮಾಡಿ ಇದರಲ್ಲಿ ನೀನು ಗೆದ್ದರೆ ನೋಡು ಈ ನಿನಗೀಗ ಎಲ್ಲವೂ ಗೋಚರ ಆಗ್ತದೆ ಅಂತ ಹೇಳಿ ಕೃಷ್ಣ ನಿಂತ್ಕೊಂಡು ಅವನಿಗೆ ಹೇಳ್ತಾರೆ. ಆಗ ಅರ್ಜುನನಿಗೆ ಕಾಣ್ತದೆ ಇಲ್ಲಿ ಇನ್ನು ನಡೆಯುವಂತಹ ಎಲ್ಲಾ ಕೆಲಸವು ನಾನು ಯಾವ ರೀತಿಯಲ್ಲಿ ಯುದ್ಧ ಮಾಡುವುದಲ್ಲ, ನಾನೇನೂ ಮಾಡುವುದಲ್ಲ, ಭಗವಂತನಾದ ಕೃಷ್ಣನೇ ಇದೆಲ್ಲವನ್ನು ಮಾಡ್ತಾ ಇದ್ದಾನೆ, ಅದೆಲ್ಲವೂ ಕಾಣ್ತಾ ಇದೆ. ತನ್ನ ಒಳಗಿನ ಮನಸ್ಸಿಗೆ ಮತ್ತು ಅದೃಶ್ಯವಾಗಿರುವಂತಹ ಈ ಪ್ರಪಂಚದಿಂದ ಎಲ್ಲ ಗೋಚರ ಆಗ್ತದೆ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿ. ಅದೆಲ್ಲವೂ ಇನ್ನು ಮಾಡಬೇಕಾದ ಹೆಸರಿಗೆ ಮಾತ್ರ ಕೃಷ್ಣ ಅಲ್ಲ, ಹೆಸರಿಗೆ ಮಾತ್ರ ನಾನು ಅರ್ಜುನ ಅಂತ ಹೇಳಿ ಹೊರತು ಕೃಷ್ಣನೇ ಎಲ್ಲವನ್ನೂ ಮಾಡಿಸುವುದು, ಎಲ್ಲವನ್ನೂ ಮಾಡುವುದು ಅಂತ ಹೇಳಿ ಅವರಿಗೆ ಆಶ್ಚರ್ಯಕರಾಯ್ತು. ಓ ಕೃಷ್ಣ, ಇನ್ನು ನನಗೆ ಯಾವುದು ಬೇಡ, ಪ್ರತಿಯೊಂದು ಕೆಲಸವನ್ನು ನೀನೇ ಮಾಡ್ತಿದ್ಯಾ, ಈ ಯುದ್ಧ ಮಾಡುವುದು ಅಂತೇಳಿ ಹೆಸರಿಗೆ ಮಾತ್ರ ನಾನಲ್ಲಿ, ಅಯ್ಯೋ ನಿನಗೆ ಏನ್ ಬೇಕು ಅದನ್ನು ನಾವು ಮಾಡ್ತೇನೆ, ಯುದ್ಧ ಮಾಡ್ಬೇಕಾದ್ರೆ ಯುದ್ಧವೇ ಮಾಡ್ತೇನೆ ಅಂತ ಹೇಳ್ತಾರೆ. ಅವನ ಮನಸ್ಸು ಪರಿಶುದ್ಧ ಆಗ್ತದೆ. ಇದು ಮಾಡಲೇಬೇಕಾದ್ರೆ ಗೊತ್ತಾಗ್ತದೆ. ಕೃಷ್ಣನ ಕೈವಾಡ ಎಲ್ಲದಲ್ಲಿ ನಡೀತದೆ. ಪ್ರಪಂಚದಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಭಗವಾನ್ ಶ್ರೀಕೃಷ್ಣನೇ ಎಲ್ಲವನ್ನೂ ಮಾಡುತ್ತಾ ಇರುವುದು ಹೊರತು ನಾನು ನೀವು ಅಲ್ವೇ ಅಲ್ಲ. ನಾನು ನನ್ನದು ನಾನೇ ಇದನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಅದರ ದೋಷ ಪೂರ ನಮಗೆ ಬರ್ತದೆ. ಅದರ ಬದಲು ಭಗವಂತನ ಇಚ್ಛೆ ಪ್ರಕಾರ ನಾವು ಈ ಪ್ರಪಂಚದಲ್ಲಿ ಮಾಡುವಂತಹ ಕೆಲಸವನ್ನು ನಾವು ಮಾಡಬೇಕಾದ್ರೆ ಮಾಡ್ತೇನೆ. ಅದು ಕೇವಲ ಭಗವಂತನ ಪ್ರೀತ್ಯರ್ಥ, ಭಗವಂತನ ಇಷ್ಟ ಆಗ್ತದೆ ಅಂತ ನಾವು ಮಾಡ್ತೇನೆ. ಆ ರೀತಿ ತಿಳ್ಕೊಂಡು ನಾವು ಮಾಡಿದ್ದೆ ಆದರೆ ನಮಗೆ ನಾವು ಕೆಟ್ಟದ ಮಾಡಲಿ ಒಳ್ಳೇದು ಮಾಡಲಿ ಯಾವುದೇ ಮಾಡಲಿ ನಮಗೆ ಯಾವ ದೋಷವೂ ಇಲ್ಲ, ಯಾವ ಪಾಪವೂ ಇಲ್ಲ, ಏನೂ ಇಲ್ಲ, ಎಲ್ಲವೂ ಭಗವಂತನ ಒಳಗೆ ಸೇರಿ ಹೋಗ್ತದೆ. ಆದ್ದರಿಂದ ನಾವು ಯಾವತ್ತೂ ಕೆಲಸಗಳನ್ನು ಮಾಡುವಾಗ ಅದರಲ್ಲಿ ನಾವಲ್ಲ, ಪ್ರತಿಯೊಂದು ಮಾಡುವುದು ಭಗವಂತನ ಇಚ್ಛೆ ಪ್ರಕಾರ ಇಲ್ಲಿ ಆಗ್ತಾ ಹೋಗುವುದು. ನಾವಿಲ್ಲಿ ಹುಟ್ಟುವುದು, ಬೆಳೆಯುವುದು, ಸಾಯುವುದು ಪ್ರತಿಯೊಂದು ಭಗವಂತನ ಇಚ್ಛೆ. ಆದ್ದರಿಂದ ಅದರಲ್ಲಿ ನಮ್ಗೆ ಯಾವ ರೀತಿಯಲ್ಲಿಯೂ ನಾವು ಮಾಡುವುದಂತ ಭಾವನೆಯನ್ನು ನಾವು ತಗೊಳ್ಬಾರ್ದು. ಭಗವಾನ್ ಶ್ರೀಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಕಂಸಾಸುರ ಬಹಳ ಪ್ರಯತ್ನ ಮಾಡ್ತಾನೆ. ಕಂಸದ ವಿಚಾರ ಹೇಳಿದ್ರೆ ಅವರಿಗೆ ಗೊತ್ತು, ಅವರಿಗೆ ನಾರದರು ಹೇಳ್ತಾರೆ, ಆ ಶರೀರವಾಗಿಯೂ ಬಂತು, ನಿನ್ನನ್ನು ದೇವಕಿಯ ಗರ್ಭದಲ್ಲಿ 8ನೆಯ ಗರ್ಭದಲ್ಲಿ ಹುಟ್ಟುವಂತಹ ಮಗು ನಿನ್ನನ್ನು ಕೊಲ್ತದೆ ಅಂತ ಹೇಳ್ತಾರೆ. ಇದು ಕೇಳಿ ಅವರಿಗೆ ಬಹಳ ಬೇಸರ ಆಯ್ತು, ಬಹಳ ದುಃಖ ಆಯ್ತು, ಬಹಳ ಅಸಂತೋಷ ಆಯ್ತು. ಏನ್ ಮಾಡುದು ನಾನೀಗ, ಯಾವ್ದಾದ್ರು ಒಂದು ರೀತಿಯಲ್ಲಿ ಆ ಕೃಷ್ಣನನ್ನೇ ಕೊಲ್ಬೇಕು ಅಂತ ಹೇಳಿ ಅವ ಅಲ್ಲಿ ಹುಡುಕ್ತಾನೆ. ಆಗ ಭಯಂಕರ ರಾಕ್ಷಸಿ ಆದಂತಹ ಪೂತನಾದೇವಿಯನ್ನು ಪೂತನೆಯನ್ನು ಕರೀತಾರೆ. ಪೂತನಿ ರಾಕ್ಷಸಿ ಆದರೂ ಅತ್ಯಂತ ಸುಂದರವಾದ ವೇಷವನ್ನು ಕಟ್ಟಿಕೊಂಡು ಕಂಸನ ಎದುರು ಬರ್ತಾಳೆ. ಕಂಸ, ಆ ಗುರುವೇ, ನಾನು ಏನ್ ಮಾಡ್ಬೇಕು ಅಂತ ನೀವು ಹೇಳ್ತೀಯಾ, ಅದನ್ನು ನಾವು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳ್ತಾರೆ. ನೋಡು, ಆಗ ನಮಗೆ ಹೋಗಿ ಭಗವಾನ್ ಶ್ರೀಕೃಷ್ಣ ಅಂತ ಹೇಳ್ತಾರಲ್ಲ, ಅವನನ್ನು ಬಹಳ ತಲೆಗೆ ಹಚ್ಕೊಳ್ತಾನೆ. ಈಗ 2 ವರ್ಷ ಆಯ್ತಟ್ಟಿ ಅವ ಮನೆ ಕುಡಿಯುತ್ತಾ ಇದ್ದಾನೆ. ನೀನು ಹೋಗಿ ಅವನನ್ನು ಯಾವ ರೂಪದಲ್ಲಿ ಆದ್ರೂ ಕೊಲ್ಬೇಕು ಅಂತ. ಅಯ್ಯಯ್ಯೋ, ಮಗು ಕೊಡುವುದು ಇಷ್ಟು ಸಣ್ಣ ಪ್ರಾಯದ, ಬೇಡ ಕಂಸಾಸುರನೇ ಬೇಡ ಅಂತ ಹೇಳಿ ಅವಳು ಬೇಡಿಕೊಳ್ತಾಳೆ. ಅವಳಿಗೆ ಹೃದಯದಲ್ಲಿ ತಲ್ಲಣ ಮತ್ತು ದುಃಖ ಮತ್ತು ಸಮಸ್ತ ರೀತಿಯಿಂದ ನನಗೆ ಬೇಡ ಅಂತ ಗೊತ್ತಾಗ್ತದೆ. ಆದ್ರೆ ಏನ್ ಮಾಡುದು, ಕಂಸ ಹೇಳ್ತಾನೆ, ನಿನ್ನ ಜೀವ ಬೇಕು ಅಂತಾದ್ರೆ ಹೋಗಬಹುದು, ಇಲ್ಲದಿದ್ರೆ ನಿನ್ನ ಜೀವಂತವಾಗಿ ತೆಗಿತೇನೆ ಅಂತ ಹೇಳ್ತಾರೆ. ಅವಳಿಗೆ ತನ್ನ ಜೀವಕ್ಕಿಂತ ಹೆಚ್ಚು ಯಾವುದೂ ಅಲ್ಲ ಅಂತ ಹೇಳಿ, ಕಂಸಾಸುರನೇ ನೀ ಹೇಳಿದ ಮಾತನ್ನು ನಾವು ಒಪ್ಪಿಕೊಳ್ತೇನೆ, ಹೋಗ್ತೇನೆ ಅಂತ ಹೇಳ್ತಾಳೆ. ಅಲ್ಲಿ ಹೋಗ್ತಾಳೆ. ಹೋಗಿ ಭಗವಂತನನ್ನು ಹತ್ತಿರ ಹೋಗ್ತಾಳೆ. ಆಗ ಅಲ್ಲಿ ಏನೋ ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇತ್ತು. ಆ ಕೃಷ್ಣನ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬ. ಅಲ್ಲಿಗೆ ಇವಳು ಹೋಗಿ ಆಗುವಾಗ ಯಾಕೆ ಬಂದ, ಇವಳು ಮಾತ್ರ ರೂಪಾಂತರ ಮಾಡ್ಕೊಂಡು ಹೋಗ್ತಾಳೆ. ಅವಳ
ಆ ಶರೀರ ಅತ್ಯಂತ ಚಂದ ಮಾಡಿಕೊಂಡು ಅಂದ್ರೆ ಮಾಯೆಯಿಂದ ಎಲ್ಲ ಮಾಡಲಿಕ್ಕೆ ಅವರಿಗೆ ಆಗಲಿ, ಅವರು ರಾಕ್ಷಸ. ಹಾಗೆ ಅಲ್ಲಿ ಹೋಗುವಾಗ ಎಲ್ಲರೂ ಇವಳನ್ನು ಒಳಗೆ ಬಿಟ್ಟು ಇವಳು ಸೀದ ಒಳಗೆ ಭಗವಾನ್ ಕೃಷ್ಣನ ತೊಟ್ಟಿಲ ಹತ್ರ ಹೋಗ್ತಾಳೆ. ಅಲ್ಲಿ ಹೋಗಿ ಕೃಷ್ಣನ ಎತ್ತಿಕೊಳ್ತಾಳೆ, ಯಾರು ಏನೂ ಮಾಡಲಿಲ್ಲ. ಅಷ್ಟಾಗುವಾಗ ಏನಾಯ್ತು ಅಂದ್ರೆ ಅವನನ್ನು ಕೃಷ್ಣ ನಗಾಡಿಕೊಂಡು ಬಹಳ ಸಂತೋಷದಲ್ಲಿ ಇವಳನ್ನು ಪ್ಯಾಕ್ ಮಾಡ್ತಾ ಬಹಳ ಸಂತೋಷದಲ್ಲಿದ್ದ. ಆಗ ಇವಳು ತನ್ನ ಎದೆ ಹಾಲನ್ನು ಆ ಭಗವಂತನಾದ ಕೃಷ್ಣನಿಗೆ ಕುಡಿಸ್ತಾಳೆ. ಎದೆ ಹಾಲಿಗೆ ಅವನ ಮೊಲೆಗೆ ಮೊದಲೇ ವಿಷವನ್ನು ಸಂಪೂರ್ಣ ಬಳಸಿಕೊಂಡಿದ್ರು. ಅದನ್ನು ಕೃಷ್ಣ ಬಹಳ ಸಂತೋಷದಲ್ಲಿ ಕುಡಿತಾನೆ. ಆ ಮಗು ಹಾಲನ್ನು ಕುಡಿಯುವಾಗ ಸಾಮಾನ್ಯವಾಗಿ ಹೋಗುವ ಪವಿತ್ರವಾದ ಹೆಣ್ಣಿಗೂ ಯಾರಿಗಾದ್ರೂ ಅವರಿಗೆ ಆಗುವ ಆನಂದ ಅವರಿಗೆ ನಮಗೆ ಅವಳು ಬಹಳ ಸಂತೋಷ ಪಟ್ಟು. ಆದ್ರೆ ಅಲ್ಲಿ ಏನಾಯ್ತು ಅಂದ್ರೆ ಕೃಷ್ಣ ಹಾಲೇನೋ ಕುಡಿದ. ಆದ್ರೆ ಆ ಕೂಡಲೇ ಕೃಷ್ಣ ಏನ್ ಮಾಡ್ತಾನೆ, ಅವಳ ಶರೀರದಿಂದ ಅವಳ ಜೀವಾತ್ಮವನ್ನೇ ತಾನು ಒಳಗೆ. ಇದರ ಅಂತರಾತ್ಮ ಏನು ಅಂತ ಹೇಳಿದ್ರೆ, ಅವಳ ಆವಾಗ ಈ ಭೂತನಿ ಇಲ್ಲಿ ಬಂದಿದ್ದಾಳೆ, ಇಲ್ಲಿ ಬಂದು ಕೃಷ್ಣನನ್ನು ಕೊಡ್ತಾಳೆ ಎಂಬ ಸುದ್ದಿ ಎಲ್ಲ ಬಂದು ಎಷ್ಟೋ ಜನ ನಂದರಾಜನ ಕಡೆಯವರೆಲ್ಲ ಬಂದು ಕತ್ತಿ ಖಡ್ಗ ಬದಲಾವಣೆ ತಗೊಂಡು ಅಲ್ಲಿ ಬರ್ತಾರೆ. ಅಲ್ಲಿ ಬರುವಾಗ ಎಲ್ಲಿದ್ದಾಳೆ ಹುಡುಕಿಯನ್ನು ಒಳಗಿರ್ತಾರೆ. ಒಳಗೆ ಹೋಗುವಾಗ ನೋಡುದೇ ಇವಳು ಮಲೆ ಕೊಡ್ತಾ ಇದ್ದಾಳೆ. ಅಲ್ಲೇ ಹಾಗೆ ಇವಳು ಯಾಕೋ ಅಲ್ಲೇ ಹಿಂದಕ್ಕೆ ಮಗಕ್ಕೆ ಬಿದ್ದು ಬಿಟ್ಟು ಇದು ನೋಡ ಅವರು ಕೊಡುವುದಕ್ಕೆ ಮೊದಲೇ ಇವಳು ತನ್ನ ಜೀವವನ್ನು ಭಗವಾನ್ ಶ್ರೀಕೃಷ್ಣನೇ ತೆಗೆದುಬಿಟ್ಟಿದ್ದಾನೆ. ಕೃಷ್ಣನ ಆ ಆತ್ಮ ಪರಮಾತ್ಮನಾದ ಕೃಷ್ಣನು ಅವಳ ಆತ್ಮದನ್ನೇ ತನ್ನೊಳಗೆ ವಿಲೀನ ಮಾಡಿಕೊಂಡಿದ್ದಾನೆ. ಭಗವಂತನಿಗೆ ಒಂದು ಮೊಲೆ ಹಾಲು ಕೊಟ್ಟದರಿಂದಾಗಿ ಅವನು ತನ್ನ ಎಲ್ಲವನ್ನು ಬಿಟ್ಟು ಪಾಪ ಪುಣ್ಯ ಯಾವುದಾದ್ರೂ ಸಂಪೂರ್ಣ ಸರ್ವನಾಶ ಮಾಡಿ ಆಕೆ ಭಗವಂತನನ್ನೇ ಸೇರಿಲ್ಲ. ಅವಳ ಜ್ಯೋತಿ ಹೋಗಿ ಭಗವಾನ್ ಶ್ರೀಕೃಷ್ಣನಲ್ಲಿ ಸೇರಿ ಹೋಯಿತು. ಇದು ನಿಜವಾದ ನಡೆದ ಸಂಗತಿ. ಕೃಷ್ಣ ಆಗಿದ್ದಾನೆ, ಯಾವ ವಿಷಯವೂ ಅವರಿಗೆ ನಾಟಲಿಲ್ಲ. ಅದಲ್ಲದೆ ಈಕೆ ಅಲ್ಲಿಯೇ ಸರ್ವನಾಶವಾಗಿ ಹೋಗಿ. ಆದ್ರೆ ಎಲ್ರಿಗೂ ಆಶ್ಚರ್ಯ, ಏನ್ ಕರೀತಾನೆ ಸತ್ತಾನೆ ಮತ್ತೆ ನೋಡೋಣ ಚರಿತ್ರೆ ಗೊತ್ತಾಗ್ತಾನೆ. ಅಂದ್ರೆ ಕೃಷ್ಣನನ್ನು ಯಾವ ರೂಪದಲ್ಲಿ ಕೊಲ್ಲಿಕ್ಕೆ ಕಂಸ ಹಲವಾರು ರೀತಿಯಲ್ಲಿ ಕಳಿಸ್ತಾನೆ. ಕಂಸಾಸುರನ ಮನೆಗೆ ಅಂದ್ರೆ ಅರಮನೆಗೆ ಬರ್ಲಿ, ಕೃಷ್ಣನನ್ನೇ ಕರ್ಕೊಂಡು ಬಂದು ಇಲ್ಲಿಯೇ ಅವನನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಯಾರು? ಕಂಸ. ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಡ್ತಾರೆ. ಕೃಷ್ಣ ಮತ್ತು ಬಲರಾಮ ಸ್ವಲ್ಪ ದೊಡ್ಡದಾಗಿದ್ರು. ಅವರು ಸೀದಾ ಅಲ್ಲಿ ಹೋಗ್ತಾರೆ. ಹೋಗಿ ಕೃಷ್ಣ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಬಹಳ ಬಲವಂತನಾದ ಜಟ್ಟಿಗಳನ್ನು, ದೇವಕಾಸುರ ಮೊದಲಾದ ಬಹಳ ವಿಶೇಷವಾದ ಶಕ್ತಿಯುಳ್ಳ ಜಟ್ಟಿಗಳನ್ನು, ರಾಕ್ಷಸರನ್ನು ಅಲ್ಲಿ ತಯಾರಾಗಿಟ್ಟಿದ್ದಾರೆ. ಅವರು ತಯಾರಾಗಿ ಭಗವಂತನನ್ನು ತೆಲಿಬೇಕು, ಅವನನ್ನು ಕೊಡಬೇಕು ಅಂತ ಅಲ್ಲಿ ಸಿದ್ಧವಾಗಿರುವಾಗ ಕೃಷ್ಣ ಅವರನ್ನು ನೋಡಿದ ತಕ್ಷಣ ಅವರನ್ನೆಲ್ಲ ರೀತಿಯಲ್ಲಿ ಸೋಲಿಸಿ ಅವರನ್ನು ತಕ್ಕವಾದ ಸಾಧನೆ ಮಾಡಿ ಕೊನೆಗೆ ಅವರು ಕೊಂದೇ ಬಿಡ್ತಾರೆ. ಜಾನುವಾರು ಅದು ಬಲರಾಮನ ಒಟ್ಟಿಗಿದ್ದ. ಅವನು ಆ ರೀತಿ ಅವರೂ ಅಲ್ಲಿ ಸತ್ತು. ಇದು ಕೇಳಿ ಅವರಿಗೆ ಬಹಳ ಕುವಲಯ ಪೀಡ ಅಂತ ಹೇಳಿ ಬಲು ಭಯಂಕರವಾದ ಒಂದು ಆನೆಯನ್ನು ಕಳಿಸಿ ಕೃಷ್ಣನನ್ನು ಮತ್ತು ಬಲರಾಮನನ್ನು ಮೆಟ್ಟಿಕೊಳ್ಬೇಕು ಅಂತ ಮಾಡಿದರು. ಆದರೆ ಅಲ್ಲಿ ಹೋಗುವಾಗ ಕೃಷ್ಣ ಬಲರಾಮ ಆ ಆನೆಯ ಬಾಲವನ್ನು ಹಿಡಿದು ಸಂಪೂರ್ಣ ತಿರುಗಿಸಿ ಬಿಟ್ಟು ಅದು ಬಿದ್ದೋಯ್ತು. ಕೃಷ್ಣ ಅದರ ದಂತವನ್ನೇ ತನ್ನ ಕೈಯಿಂದ ಕಿತ್ತು ಅದಕ್ಕೆ ಬಾಣದ ಅದಕ್ಕೆ ಹೊರಗೆ ಯಾರೂ ಇಲ್ಲ, ಎಲ್ಲ ಸರ್ವನಾಶ ಆಯಿತು. ಇನ್ನೇನು ಒಳಗೆ ಹೋಗಿ ಕಂಸನನ್ನು ಕೊನೆಗೆ ಅಲ್ಲಿಗೆ ಸ್ವಲ್ಪವೇ ಹೊತ್ತಿನಲ್ಲಿ ಒಳಗೆ ಹೋಗಿ ಕಂಸನನ್ನು ಸಂಪೂರ್ಣ ನಾಶ ಮಾಡಿಬಿಡ್ತಾರೆ. ಅಲ್ಲಿಗೆ ಭಗವಾನ್ ಶ್ರೀಕೃಷ್ಣ ಅಲ್ಲಿ ತನ್ನ ಸಂಪೂರ್ಣತ್ವವನ್ನು ತೋರಿಸ್ತಾರೆ. ನವೀನ ಬಟ್ಟೆ ಐದನೇ ಭವಿಷ್ ಸಾದಿಬಾಯಿ, ಹಾಗೆಯೇ ವಂಶಿ ಬಟ್ಟೆಡ್ಕ, ಏಳನೇ ಅಬೀಬಾ, ಏನ್ಮನೆ ಸಬೀನಾ ಬಾರು,
ಕ್ರಮ ಸಂಖ್ಯೆ ಎನ್ನುವ ಸಬೀನಾ ಬಾನು, ಕ್ರಮ ಈ 29 ವರ್ಷ ಹೇಳಲಿಕ್ಕೆ ಸುಲಭ, ಆದರೆ ಅದನ್ನು ಎಷ್ಟು ಕಷ್ಟ ನಷ್ಟ ಉಂಟು ಮಾಡಿ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮುಂದುವರಿಸಿ ಬಂದಂತ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಯಾಕಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಹಾಗೆ ಖಾಲಿ ಪದಾಧಿಕಾರಿಗಳಿದ್ದರೆ ಸಾಲ ಅಲ್ಲ, ಈ ಊರಿನ ಜನರ ಸಹಕಾರ ಮುಖ್ಯ. ಹಾಲು ನೀರಿದ್ದಾಗೆ, ನೀರು ಹೆಚ್ಚಿರಲಿ ಹಾಲು ಹೆಚ್ಚಿರಲಿ, ಹಾಲು ಹಾಲೆ. ಹಾಗೆ ಇಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಊರಿನವರೆಲ್ಲರೂ ಜಾತಿ ಮತ ಪಕ್ಷ ಎಲ್ಲವನ್ನು ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ. ತುಂಬಾ ಸಂತೋಷ. ಬಹುಶಃ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುದಿಲ್ಲ ನಾನು, ಯಾಕಂದ್ರೆ ಸಮಯ ಆಯ್ತು ಆಗ್ತು. ಇನ್ನು ನಾಟಕ ನೋಡ್ಲಿಕ್ಕೆಲ್ಲ ಆಸೆ ಪಡುವವರಿದ್ದೀರಿ. ನಮಗೆ ಈ ಕೃಷ್ಣನ ವಿಷಯ ಗಂಗಾ ಬಜಲು ಕೃಷ್ಣ ಭಟ್ರು ಬೇಕಾದಷ್ಟು ಹೇಳಿದ್ರು. ಇನ್ನು ಹೇಳಲಿಕ್ಕೆ ಹೋದರೆ ತುಂಬಾ ಉಂಟು. ಇವತ್ತು ನಮಗೆ ಬೇಕಾದದ್ದು, ಜೀವನದಲ್ಲಿ ಬೇಕಾದದ್ದು ಸುಖ ಶಾಂತಿ ನೆಮ್ಮದಿ. ಇದು ಸಿಕ್ಕಬೇಕಾದ್ರೆ ಪ್ರಥಮವಾಗಿ ದೇವರ ದಯೆ ನಮಗಿರ್ಬೇಕು. ಭಗವಂತನ ಸಹಕಾರ ಇದ್ದರೆ ಮಾತ್ರ, ಹಾಗೂ ಪರಿಸರದ ಎಲ್ಲ ಜನರು ಒಳ್ಳೆಯ ರೀತಿಯಲ್ಲಿ ಇದ್ದರೆ ಮಾತ್ರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ ವಿನ ಬೇರೆ ಯಾರು ಇಲ್ಲ. ನಮಗೆ ಒಂದು ನಿಮ್ಮಲ್ಲಿ ಕೇಳ್ತಾ ಇದ್ದಾನೆ, ನಮಗೆ ಕಷ್ಟಪಟ್ಟಾಗ ಕಷ್ಟಪಡುವ ಸಮಯದಲ್ಲಿ ಯಾರು ಸಹಾಯ ಮಾಡ್ತಾರಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಬಹುಶಃ ಒಂದು ದಿವಸ ಯಾವುದೇ ಇರಲಿ, ಸಂಬಂಧವರಲ್ಲಿ ಯಾರು ಬೇಕಾದ್ರೆ ಇರಲಿ, 1 ದಿವಸ 2 ದಿವಸ 3 ದಿವಸ 4ನೇ ದಿವಸ ಸಹಾಯ ಕೇಳಲಿಕ್ಕೆ ಹೋದ್ರೆ ಮುಖ ತಿರುಗಿಸ್ತಾರೆ. ಎಷ್ಟು ಸಲ ಒಬ್ಬ ಸಹಾಯ ಮಾಡುವನು ನಾವು ಚಿಂತಿಸಬೇಕಾಗಬೇಕು. ಆದರೆ ಭಗವಂತನನ್ನು ನಾವು ಸ್ಮರಿಸ್ತಾ ಇದ್ದಾರೆ, ನಮಗೆ ಭಗವಂತನು ನೆಮ್ಮದಿಯನ್ನು ಕೊಡ್ತಾನೆ. ಕಷ್ಟವನ್ನು, ದೊಡ್ಡ ಕಷ್ಟವನ್ನು ಸಣ್ಣ ಕಷ್ಟದ ರೀತಿಯಲ್ಲಿ ಪರಿಹರಿಸ್ತಾನೆ. ಅದಕ್ಕೆ ಮುಖ್ಯ ಕಾರಣ ನಾವು ದೇವರನ್ನು ಸ್ಮರಿಸ್ತಾ ದೇವಾರಾಧನೆ ಮಾಡ್ತಾ ಇದ್ದರೆ ದೇವರು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಇವತ್ತು ನೀವು ನೋಡ್ಬೋದು, ಮಳೆ ನೆರೆ ಗಾಳಿ ಬೆಂಕಿ ವಿಪರೀತ ಆದರೆ ಅದು ಎಷ್ಟು ಕೋಟ್ಯಾಧೀಶ ಆಗಲಿ, ಅವನ ಹತ್ರ ಹಣ ಇರಲಿ, ಅದು ನಿಲ್ಲಿಸಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ಬಹುಶಃ ನಾವು ಸ್ಮರಣೆ ಮಾಡಿದಂತ ದೇವರಿಗೆ ಒಂದೇ ಸೆಕೆಂಡ್ ಸಾಕು ಅದನ್ನು ನಿಲ್ಲಿಸಲಿಕ್ಕೆ, ಅದಕ್ಕೆ ಪರಿಹಾರ ನೀಡಲು. ಅದಕ್ಕಾಗಿ ನಾವು ದೇವರನ್ನು ಸ್ಮರಿಸ್ತಾ ಇರಬೇಕು. ದೇವರ ಪೂಜೆಯನ್ನು ಮಾಡ್ತಾ ಇದ್ದರೆ ನಮಗೆ ಒಂದಲ್ಲ ಒಂದು ದಿವಸ ಸುಖವನ್ನು ಕೊಡ್ತಾ ಇದ್ದಾರೆ. ನಮಗೆ ದೇವರು ಎಲ್ಲರಿಗೂ ಒಬ್ಬರೇ, ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಧರ್ಮದವರು ಅವರವರ ಧರ್ಮದ ದೇವರನ್ನು ಪೂಜಿಸಿಕೊಂಡು ಬರ್ತಾ ಇದ್ದಾರೆ. ಯಾವ ಧರ್ಮ ದೇವರು ಕೂಡ ಬೇರೊಬ್ಬ ಧರ್ಮವನ್ನು ಹೀಯಾಳಿಸು, ಅವಹೇಳನ ಮಾಡು, ಅವರಿಗೆ ತೊಂದರೆ ಕೊಡೋದಾಗಿ ಯಾವ ಧರ್ಮದಲ್ಲಿ ಕೊಡಿಲ್ಲ. ಆದರೆ ಇವತ್ತು ನಾವು ಮಾಡೋದು ಮಾತ್ರ ಧರ್ಮದ ಹೆಸರಿನಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವ್ಯಾರು ಆಸ್ಪದ ಕೊಡಬಾರ್ದು. ನಾವು ಭಗವಂತನಲ್ಲಿ
ಕೇಳುವಾಗ ನಮಗೆ ನೆಮ್ಮದಿ ಕೊಡಿ, ಸುಖ ಶಾಂತಿ ನೆಮ್ಮದಿಯನ್ನು ಕೊಡಿ ಅಂತ ಕೇಳಿ ಅಂಜನೆ ಬಲಿಪುರ ಬಂದಳು ಹಿರಿಯ ವಿಭಾಗ ಸ್ವಾಗತ ಮಾಡಿಕೊಂಡು ಕುರ್ಚಿ ಸ್ಪರ್ಧೆ ಹಿರಿಯ ವಿಭಾಗ ಭವಿ ಭಂಡಾರಮಣೆ ಪ್ರಥಮ ಭವಿ ಭಂಡಾರಮಣೆ ಅಂಜನೆ ಸಂಗೀತ ಕುರ್ಚಿ ಹಿರಿಯರಿಗೆ ಅಭಿಷೇಕ್ ಆಚಾರ್ಯ ವಿದ್ಯಾರ್ಥ ಅಂಜನೆ ಶ್ರೀ ಮೌನ ಪ್ರತಿ ವರ್ಷ ನೆನಪಾಗಿ ಮಂದಿ ಕಾರ್ಯಕ್ರಮ ಮಂದಿರಂತ ಒಂದು ಸಂತೋಷ ಆಗುತ್ತೆ. ನಮ್ಮ ದಾಲ ಮಂದಿಗಿನ ಸಮಾಜ ನಮ್ಮನ್ನು ಗುರುತಿಸಲು ಈ ವೇದಿಕೆ ಗೌರವ ಕೊಡ್ತಾರೆ. ಅದಕ್ಕೋಸ್ಕರ ಮತ್ತು ಮಾತ ಕಿರಿಯಗಳಿಗೆ ಮಾತರೆಗಳ ಹೃದಯ ತುಂಬಿನ ಪ್ರೀತಿದ ನಮಸ್ತೆ. ಇದು ಮೊದಲ ವೇದಿಕೆಗೆ ಬಂದಾಗ ಸಮಯ ಹೊರಡಿತ್ತು. ನನ್ನ ಕಾರ್ಯಕ್ರಮ ಮಸ್ತ್ ಕಡೆಗೆ ಹೋದ್ರೆ ಎನ್ನ ಪ್ರೀತಿದ ಜಾಗದ ಬೆಳರಿಗೆ ಬಂದ ಉದ್ದೇಶ ಹೇಳಿ ಲಾಸ್ಟ್ ದಯಪಂಡ ಇಲ್ಲಾಗ ಎತ್ತು ಲಾಸ್ಟ್ ನಮ್ಮ ಪೂರ ಕಡೆಗೆ ತಿರುಗಿ ನಮ್ಮ ಇಲ್ಲ ಬಂದ್ಬಿಟ್ಟ ಈ ಬೆಳರಿಗೆ ಎತ್ತು ನಮ್ಮ ಲಾಸ್ಟ್ ಅಂಚಾದ ಮಸ್ತ್ ಗೌರವ ಇಲ್ಲಿಗೆ ಬರ್ತಿದ್ದಕ್ಕೆ ಅಲ್ಲಿ ಸೀರಾ ಬರೋದಿಲ್ಲ ಅವನಿಗೆ ಸಂತೋಷ. ಅದಕ್ಕೋಸ್ಕರ ಈ ಬೆಳರಿಗೆ ಈ ಕಾರ್ಯಕ್ರಮ ನನ್ನ ದುಂಬುಗು ಮಸ್ತ್ ಮಲ್ಲ ಮಾತಾಡಿ ನನಾದ ವಿಜೃಂಭಣೆ ನಡಪಡ ಬಂದು ಆ ಶ್ರೀಕೃಷ್ಣ ಪರಮಾತ್ಮ ಪ್ರಾರ್ಥನೆ ಮಂದು ಜ್ಞಾನದ ಪಾತ್ರಂತಿನ ವಾಲ್ಮೀಕಿ ಅದು ಜ್ಞಾನಾಲಯ ಆನಲ್ಲ ನಿಂಗಳ ಎದುರು ಒಂದು ತೆಲಿಬೆರಗಿ ಸಂತೋಷ. ಅದಕ್ಕೋಸ್ಕರ ವೇದಿಕೆ ಬೈದೆ ಆತೆ ಬಗದಾಲ ಓವೇ ಭಾಷಣ ಬರುತ್ತೆ ನಿಂಗಳು ಪೂರ ಆ ಗಿರಿಗಿಟ್ ಗಿರಿದ ರಣದುಗರ ಬೈದ ನಮ್ಮ ಮೊಗ್ಗದ ಸುಂದರನ ನಂದಿ ಹಾಸ್ಯಮಾನ ನಾಟಕ ಅಂತೂಲೆ ನಿಂಗಳು ಪೂರ ಮನಸ್ಸಿಗೆ ಸಂತೋಷನ ಪಡಲೆ ನಮ್ಮ ದುಂಬುಗೂ ನಮ್ಮ ಜೀವನ ಎಡ್ಡೆ ಆವಾಡೆ ದೊಟ್ಟಿಗೆ ನಮ್ಮ ಈ ಸಮಾಜಕ್ಕೆ ಆ ಶ್ರೀಕೃಷ್ಣನ ಆ ಎಂಚಿನ ಅದನ್ನ ಬಾಲಲೀಲೆ ಆವಾಡೆ ಅದನ್ನ ಎಂಜಿನ ಆ ಪರಮಾತ್ಮ ಬಂದಿನ ಆ ಕೆಲವು ವಾಕ್ಯಗಳು ಅದರ ಸಂದೇಶಗಳ ಪೂರ ನಮ್ಮ ಜೀವನ ಅಳವಡಿಸ ಒಂದು ನಮ್ಮ ದುಂಬದ ಜನಗಳು ನಮಗೆ ಎಡ್ಡಾವಾಡೆ ಅಂಚನೆ ದುಂಬದ ಆ ಪೂರ ನಮ್ಮ ಭಾರತ ದೇಶ ಗುರು ದೇಶ ಜಗದ್ಗುರು ಪದಾರ್ಥ ಪೊಡ್ತೋಡು ನಮ್ಮ ಮಾತವಲ್ಲ ನಮ್ಮ ಮಾತನೆಗಳ ಎಡ್ಡಾವಾಡೆ 29 ವರ್ಷಗಳ ಕಾಲ ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಬೆಳೆಸಿಕೊಂಡು ಉಳಿಸಿಕೊಂಡು ಅದನ್ನ ಮುಂದುವರಿಸಿಕೊಳ್ಳುವುದು ಅಷ್ಟು ಸುಲಭದ ಮಾತೇನಲ್ಲ. ನಾವೆಲ್ಲ ಸಂಘಟನೆಗಳು ಕಟ್ಟಿದ್ದೇವೆ, ಕಟ್ಟಲಿಗೆ ಸುಲಭ ಇರುತ್ತದೆ. ಅದನ್ನ ಉಳಿಸುವುದು ಮತ್ತು ಬೆಳೆಸುವುದು ಅಷ್ಟು ಸುಲಭದ ಮಾತುಗಳಾಗಿರುವುದಿಲ್ಲ. ನಮ್ಮಲ್ಲೆಲ್ಲ ಕೆಲವರು ಅಧ್ಯಕ್ಷರಾಗಿದ್ದಾಗ ಮಾತ್ರ ಅಥವಾ ಕಾರ್ಯದರ್ಶಿಗಳಾಗಿದ್ದಾಗ ಮಾತ್ರ ನಾವು ಸೇವೆ ಮಾಡುತ್ತೇವೆ. ಆದರೆ ಮಹಮ್ಮಯ್ಯನ ನಾನು ಹತ್ತಿರದಿಂದ ಬಲ್ಲವನಾದ ಕಾರಣ ಯಾರು ಅದರಲ್ಲಿ ಆಫೀಸ್ ಬೇರರ್ಸ್ ಇರಲಿ ಅವ್ರು ಮಾತ್ರ ದುಡಿಯುವುದಿಲ್ಲ. ಕಳೆದ ವರ್ಷದ ಅಧ್ಯಕ್ಷ ಈ ವರ್ಷ ದುಡಿಯುತ್ತಾನೆ ಅಥವಾ ಅದನ್ನ ಮುಂದಿನ ವರ್ಷದ ಅಧ್ಯಕ್ಷ ಕಾರ್ಯದರ್ಶಿಗಳು ಈ ವರ್ಷ ದುಡಿಯುತ್ತಾರೆ. ಯಾರು ಪದಾಧಿಕಾರಿಗಳು ಇರ್ತೀರಾ ಅವರಿಗಿಂತ ಜಾಸ್ತಿ ಆ ಸದಸ್ಯರುಗಳು ಅಥವಾ ಮುಂದಿನ ಪದಾಧಿಕಾರಿಗಳು ದುಡಿಯುವುದರಿಂದ ನಿರಂತರವಾಗಿ ಇಂತಹ ಕಾರ್ಯಕ್ರಮ ಮಾಡಲು ನಿಮಗೆ ಸಾಧ್ಯವಾಗಿದೆ. ನಾನು ಮಾತು ಮತ್ತು ಒಂದು ಸಲಹೆಗಳನ್ನ ಈ ತಲೆಮಾರು ನೆಕ್ಸ್ಟ್ ಒಂದು ಜನರೇಷನ್ ನಿಮ್ಮ ಯುವಕರು ತಯಾರಾಗ್ತಾ ಇದ್ದಾರೆ. ಈ ಸಂಘಟನೆಯನ್ನ 29 ವರ್ಷ ನೀವು ಮುಂದುವರೆಸಿದ್ದೀರಿ. ನಿಮ್ಮ ಈಗಿನ ಯುವಕರು 15-20 ಆದಂತಹ ಯುವಕರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅವರಿಗೂ ಜವಾಬ್ದಾರಿಗಳಿರ್ತವೆ. ಈ ಸಂಘಟನೆಯನ್ನ ಮುಂದಕ್ಕೆ ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗ್ಬೇಕಾಗ್ತದೆ. ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದ್ರು, ಭಗವಾನ್ ಶ್ರೀಕೃಷ್ಣ ಅರ್ಜುನ ನೆಪಕ್ಕೆ ಮಾತ್ರ ಯುದ್ಧ ಮಾಡ್ತಾ ಇದ್ದ, ಎಲ್ಲವನ್ನ ನಿಯಂತ್ರಿಸ್ತಾ ಇದ್ದದ್ದು ಮತ್ತು ಎಲ್ಲವೂ ಭಗವಾನ್ ಶ್ರೀಕೃಷ್ಣನಿಂದ ಆಗ್ತಾ ಇದ್ದದ್ದು ಮತ್ತು ನಿಯಂತ್ರಿಸ್ತಾ ಇದ್ದದ್ದು. ನಾವೆಲ್ಲರೂ ಇದನ್ನೇ ಹೇಳುವುದು, ಎಲ್ಲಾ ಧರ್ಮಗಳು ಬಯಸುವುದು ಒಳಿತನ್ನೇ ವಿನಃ ಕೆಡುಕನ್ನ ಬಯಸುವುದಿಲ್ಲ. ನಾವು ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರಾರ್ಥನೆ
ಪ್ರಾರ್ಥನೆಯನ್ನೇ ಮಾಡ್ತಾ ಇದ್ದೇವೆ. ಆದರೆ ಪ್ರಾರ್ಥನೆಯು ನಮಗೆ ಫಲಕಾರಿ ಆಗಬೇಕು. ಮಳೆಗಳು ಬರದಾಗ ಅವೆಲ್ಲ ಧರ್ಮಗಳು ಪ್ರಾರ್ಥನೆ ಮಾಡಿದ್ರು, ಕೊನೆಗೆ ಸೃಷ್ಟಿಕರ್ತ ನಮಗೆ ಮಳೆಯನ್ನ ಕೊಟ್ಟ. ಮಳೆ ಕೊಟ್ಟ ಪಕ್ಷದಲ್ಲಿ ಕೆಲವು ಕಡೆ ಜಾಸ್ತಿ ಆಗಿರಬಹುದು, ಆಗಲೂ ಪ್ರಾರ್ಥನೆ ಮೂಲಕ ಮಾತ್ರ ಆ ಮಳೆಯನ್ನ ನಿಯಂತ್ರಣ ಮಾಡಲು ಸಾಧ್ಯವಿರುವುದು ವಿನಃ ಯಾವುದೇ ಒಂದು ವಿಜ್ಞಾನಿಗೆ ಮಳೆಯನ್ನ ಭರಿಸಲಿಕ್ಕೂ ಅಥವಾ ಮಳೆಯನ್ನ ನಿಯಂತ್ರಿಸಲಿಕ್ಕೂ ಸಾಧ್ಯವಿಲ್ಲ. ಎಲ್ಲಾ ಶಕ್ತಿಗಳು ಈ ಪ್ರಪಂಚದಲ್ಲಿರುವುದು ಅದು ಸೃಷ್ಟಿಕರ್ತನಿಗೆ ಮಾತ್ರ. ಇದನ್ನೇ ಎಲ್ಲಾ ಧರ್ಮಗಳು ಸಾರಿ ಸಾರಿ ಹೇಳ್ತಾ ಇದೆ. ಆದ ಕಾರಣ ನಾವೆಲ್ಲರೂ ಧರ್ಮದ ಚೌಕಟ್ಟಿನಲ್ಲಿ, ಧರ್ಮದ ಪರಿಧಿಯಲ್ಲಿ, ಧರ್ಮದ ಆಧಾರದಲ್ಲಿ ನಾವು ಮುನ್ನಡೆದಾಗ ಯಾವುದೇ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ. ಯಾರು ಕೀಳು ಅಲ್ಲ, ಯಾರು ಮೇಲೂ ಅಲ್ಲ, ಯಾರು ಬಡವರು, ಯಾರು ಶ್ರೀಮಂತರು, ಯಾವುದೇ ಭೇದ ಭಾವಗಳಿಲ್ಲದೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳುವ ಸೃಷ್ಟಿಕರ್ತನ ಬಡೆಗೆ ನಾವೆಲ್ಲರೂ ಜಾಸ್ತಿ ನಮ್ಮ ಸೃಷ್ಟಿಕರ್ತನ ಬಗ್ಗೆ ನಾವು ಜಾಸ್ತಿಯಾಗಿ ನಾವು ಅವಲಂಬಿತರಾದಾಗ ನಮಗೆ ಯಾವುದೇ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ. ಯಾವತ್ತು ಯಾವುದೇ ಧರ್ಮಗಳಾಗಲಿ ಅದು ನಂಬಿಕೆ, ವಿಶ್ವಾಸ ಮತ್ತು ಅನುಕರಣೆಯಿಂದ ಕೂಡಿರುತ್ತದೆ. ಧರ್ಮ ಹೇಳಿದರೆ ಅದು ನಶೆ ಅಲ್ಲ, ಅದು ಭಾವನಾತ್ಮಕ ಮಾತುಗಳು ಅಲ್ಲ. ಧರ್ಮದಲ್ಲಿ ಇರಬೇಕಾದದ್ದು ನಂಬಿಕೆ, ವಿಶ್ವಾಸ ಮತ್ತು ಹಿರಿಯರಿಂದಂತಹ ಅನುಕರಣೆಗಳಾಗಿರುತ್ತವೆ. ಯಾವುದೇ ಧರ್ಮಗಳಲ್ಲಾಗಲಿ, ಈಗ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸುವುದರೆ ಅದರಲ್ಲಿ ಒಂದು ಸಂದೇಶ ಇರುತ್ತದೆ. ಯಾವುದೇ ಧರ್ಮಗಳು ಯಾವುದೇ ಆಚರಣೆಗಳು ಮಾಡುವಾಗ ನಮ್ಮ ಹಿರಿಯಂದಿರು ಅಥವಾ ಮುಂದಿನ ಕಾಲದಲ್ಲಿ ಬಹಳಷ್ಟು ಸಂದೇಶಗಳನ್ನ ಇಟ್ಟುಕೊಂಡು, ಬಹಳಷ್ಟು ಅದರಲ್ಲಿ ಅರ್ಥಗಳನ್ನ ಇಟ್ಟುಕೊಂಡು ಆಚರಿಸ್ತಾ ಬಂದಿದ್ದಾರೆ. ಅದನ್ನ ಈಗಿನ ಯುಗದಲ್ಲಿ, ನಾವು ಯಾವ ಯುಗದಲ್ಲಿ ಬಹಳ ಮೊಬೈಲ್ ಇಂಟರ್ನೆಟ್ ನಲ್ಲಿ ಇರುವಂತಹ ಯುಗದಲ್ಲಿ ನಮ್ಮ ಯುವಕರಿಗೆ ಧರ್ಮದ ಕಡೆಗೆ ಗಮನ ಹರಿಸುವುದನ್ನ ಕಡಿಮೆ ಮಾಡಿ ಮೊಬೈಲ್ ನಲ್ಲಿ ನಾವು ಮಗ್ನರಾಗ್ತಾ ಇದ್ದೇವೆ. ಎಲ್ಲ ಯುವತಿಯರಾಗಲಿ, ಯಾವುದೇ ಧರ್ಮದ ಯುವತಿಯರಿರಲಿ, ಅವರವರ ಧರ್ಮದ ಪರಿಧಿಯಲ್ಲಿ, ಚೌಕಟ್ಟಿನಲ್ಲಿ ಜೀವಿಸುವಂತ ವ್ಯವಸ್ಥೆಗಳನ್ನು ನಾವು ಮಾಡಿದಾಗ ನಮ್ಮ ಭಾರತ ದೇಶ ಅಥವಾ ಕರ್ನಾಟಕ, ಮಂಗಳೂರು ಸುಂದರ ನಾಡನ್ನ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಮೊಸರುಗುಡಿಕೆಯನ್ನ ಆಚರಿಸ್ತಾ ಇದ್ದಾರೆ. ಕಳೆದ 4-5 ವರ್ಷದಿಂದ ನಾನು ಈ ನಮ್ಮ ಈ ಮೊಸರುಗುಡಿಕೆ ಸಮಾರಂಭಕ್ಕೆ ಬರ್ತಾ ಇದ್ದೇನೆ. ಬಹಳಷ್ಟು ಶ್ರಮಪಟ್ಟು, ಬಹಳಷ್ಟು ಒಂದು ಕಷ್ಟಪಟ್ಟು, ಎಲ್ಲ ರೀತಿಯ ಎಲ್ಲ ಧರ್ಮದ ವಿಶ್ವಾಸ ತೆಗೆದುಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಇದೊಂದು ಹೆಮ್ಮೆ ತರುವ ವಿಷಯ ಅಂತ ಹೇಳಿ ನಾನು ಮಹಾಮಾಯಿ ಮಿತ್ರ ಮಂಡಳದ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಈಗ ಎಲ್ಲಾ ಕಡೆಯಲ್ಲೂ ಒಂದು ಸಂಘ ಆಗ್ತದೆ, ಮರು ವರ್ಷ ಸಂಘ ಇರುವುದಿಲ್ಲ. ಆದರೆ ಇಲ್ಲಿ ಆ ರೀತಿಯಲ್ಲ, ಪ್ರತಿ ವರ್ಷವೂ ಒಳ್ಳೆಯ ಒಂದು ಧಾರ್ಮಿಕ ಸಮಾರಂಭ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ. ಬಡ ಮಕ್ಕಳಿಗೆ ಅಥವಾ ಇತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಪ್ರೋತ್ಸಾಹ ನೀಡಬೇಕು. ಈ ಶುಭ ದಿನದಂದು, ಮೊಸರುಗುಡಿಕೆಯ ಶುಭ ದಿನದಂದು ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ಹಾಗೂ ಊರಿನ ಎಲ್ಲರಿಗೂ ಶುಭಾಶಯವನ್ನು ಕೋರಿಕೊಂಡು, ಇನ್ನು ಮುಂದೆಯೂ ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದುವರಿಯಲಿ. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಇನ್ನೂ ಕೂಡ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯಲಿ. ನಿಮ್ಮೆಲ್ಲ ಚಟುವಟಿಕೆಗಳು ಅಂದರೆ ಸಮಾಜೋಪಯೋಗಿ ಚಟುವಟಿಕೆಗಳು ಯಶಸ್ವಿಯಾಗಿ ನೆರವೇರಲಿ ಎಂದು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ ಮಾಡುತ್ತಾ ಈ ಒಂದು ಗಳಿಗೆಯಲ್ಲಿ ಬಹಳ ಮಹತ್ತರವಾದ ಕೆಲಸವನ್ನು ಮಹಾಮಾಯಿ ಮಿತ್ರ ಮಂಡಲವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಇವತ್ತು ನಡೆದಂತಹ ದೇವರ ಆ ಒಂದು ವೈಭವದ ಶೋಭಾಯಾತ್ರೆ ಬಹಳ ಒಂದು ಅರ್ಥಗರ್ಭಿತವಾಗಿರುವಂತಹ ಒಂದು ಯಾತ್ರೆಯಾಗಿತ್ತು. ಈ ನಾಡಿನ ಐಕ್ಯತೆ, ಸಾಮರಸ್ಯ, ಸಹೋದರತ್ವವನ್ನು ಎಲ್ಲಾ ಧರ್ಮದ ಜಾತಿ ಮತ್ತು ಬೇರೆ ಬಂಧುಗಳು ಬಹಳ ಉತ್ತಮ ರೀತಿಯಲ್ಲಿ ಒಂದು ಶೋಭಾಯಾತ್ರೆ ಯಶಸ್ವಿಯಾಗಿದೆ. ಪ್ರಪ್ರಥಮವಾಗಿ ನಾನು ಈ ಒಂದು ಸಂಘದ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದಕ್ಕೂ ಇಲ್ಲಿ ಗ್ರಾಮ ಪಂಚಾಯತ್ ನಿಮ್ಮ ಎಲ್ಲ ಸಹಾಯದೊಂದಿಗೆ ನಾವಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ ಅವಕಾಶಕವಾಗಿ ವಂದಿಸುತ್ತಾ ಶ್ರೀಕೃಷ್ಣನ ಧರ್ಮದ ಬಡದೆ ಕೊಡುತ್ತೀನಿ ಅಂಚನೆ ನಮ್ಮ ಮಾಮಾ ಮಿತ್ರ ಮಂಡಲಗಳ ಧರ್ಮಗಳು ನಡಕೊಂಡು ಬಪ್ಪುನ ಎನ್ನೊಂದು ಭಾವನೆ
దాని పండ కరీనా 21 ವರ್ಷದೆಂಚಿ 21 ವರ್ಷ 21 ವರ್ಷದ ಮೂಲ ಕಾರ್ಯಕ್ರಮ ಮಂತಲ್ಲ ಪ್ರತಿ ಕಾರ್ಯಕ್ರಮಗಳ ನಮ್ಮ ಹಿಂದೂನ ಜನ ಉಂಡ ಅಂಚನೆ ಆತೆ ನಮ್ಮ ಬಾಕಿ ಧರ್ಮದಕ್ಕಲ್ಲ ಪ್ರೋತ್ಸಾಹ ಕೊಡ್ತು ಓವೇ ಒಂಜಿ ಅಪ್ಪ ಇಂಚಿನ ಒಂದು ಆತನ ಪಂಪಡ ಪಾತ್ರ ಇದನ್ನೆಡ ಬೈಜಿ ಆತ ಸಂವಾದ ನಮ್ಮ ಈ ಮುಲ್ಪ ಕಾರ್ಯಕ್ರಮ ಅವನು ಅಂಚನೆ ಮಾಮಾಯಿ ಸಂಘದ ಈ ಕಾರ್ಯಕ್ರಮಗಳು ಮಾತಾ ಧರ್ಮದಕ್ಕಲ್ಲ ಭಾಗವಹಿಸಿ ಪೊರ್ಲೋಡ ನಡೆದುಕೊಂಡು ಅಂಜನೆ ಮುರಾಣಿ ಪಕ್ಕ ನಮ್ಮ ಜವಾನಿಯರು ವಾರಿ ಭಂಗ ಬಂದದ್ದು ಈ ಕಾರ್ಯಕ್ರಮವನ್ನು ಮತ್ತೊಂದು ಅಂಚನೆ ಅಗ್ಲೆಗೆ ಆ ಕೃಷ್ಣದೇವರು ಮಾತಾ ನನ್ನ ದುಂಬುಗಳ ಎಡ್ಡೆ ಧಾರ್ಮಿಕ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪುಣಂಚಿನ ಶಕ್ತಿಯನ್ನು ಕೊರಡೆ ದುಂಬುಗು ಎಡ್ಡೆ ಕಾರ್ಯಕ್ರಮ ಆಪುಣಂಚಿನ ಆ ಸೇವನೆ ದೇವರು ಒದಗಂದುಕೊಂಡು ಬಾರಿ ವರ್ಷ ನಿಜ ಈ ಕಾರ್ಯಕ್ರಮ ಬಾರಿ ಪೊರ್ಲುಡು ಆ ಶ್ರೀಕೃಷ್ಣ ಪರಮಾತ್ಮೆ ಈ ಕಾರ್ಯಕ್ರಮವನ್ನು ಪೊರ್ಲು ಮತ್ತು ಬರ್ತೇವೆ ಪೊರ್ಲು ಮಲ್ಪಡು ನಾಡ ಒಂದು ಸಂಘ ಸಂಸ್ಥೆಗಳು ಎಡ್ಡೆ ಜವಣಿಯರು ಅಂಚಿತ್ತಿನ ಒಂದು ಸಂಘಟನೆ ಇತ್ತಂದ ಮಾತ್ರ ಇಂಚಿತ್ತಿನ ಕಾರ್ಯಕ್ರಮ ಅಂತಾರೆ ಸಾಧ್ಯತೆ ಉಂಟು ದಯಪಂಡ ನಮ್ಮ ಮಸ್ತ್ ಸಂಘಟನೆ ಸಂಸ್ಥೆಗಳನ್ನು ತೂಯಿನಕ್ಕಲಿ ಬಾರಿ ಇಲ್ಲಿ ಕೆಲಸ ಮಾಡ್ತಾನೆ ಅಂಡ ಇನಿ ಮಮ್ಮೈ ಮಿತ್ರ ಮಂಡಳಿ ಪಂಪ ಸಂಸ್ಥೆ ಬಾರಿ ವರ್ಷದ್ದು ಬಾರಿ ಪೊರ್ಲುಡು ಅಚ್ಚುಕಟ್ಟವಾದ ಮಾತನ್ನ ಒಟ್ಟಿಗೆ ಮತ್ತೊಂದು ಇನಿ ಬಾರಿ ಪೊರ್ಲುದ ಕಾರ್ಯಕ್ರಮ ಮತ್ತೊಂದು ಶ್ರೀಕೃಷ್ಣ ಪರಮಾತ್ಮನ ಸಂದೇಶ ನಂಚನೆ ಸರ್ವೇ ಜನ ಸುಖಿನೋ ಭವಂತು ಮಾತೆಲ್ಲ ಎಂಡೆ ಕೊಡು ಮೂಳು ಜಾತಿ ಭೇದ ಮತ ಪಂಥ ಮಂತ್ರ ದಾಳ ಇಚ್ಚಿ ಮಾತೆಲ್ಲ ಲೋಕದ ಅಕ್ಲ ಧರ್ಮದ ಅನುಸಾರವಾದ ಅಕ್ಲ ದೇವರಿನ ಅಕ್ಲಕ್ಲು ನಾಮಸ್ಮರಣೆ ಮತ್ತೊಂದು ಇಂದು ಸಂದುನ ಮಾತ ಒರಿಯಾಗಿ ಭಗವಂತಗೆ ಹಲವು ನಾಮ ದೇವನೊಬ್ಬನೇ ಈ ಪಾತ್ರ ಅಂಜನೆ ನಮ್ಮ ಎಡ್ಡೆ ಕೆಲಸ ಮತ್ತು ನಾಡ ಆ ಶ್ರೀಕೃಷ್ಣ ಪರಮಾತ್ಮೆ ನಮ್ಮನ್ನು ಎಡ್ಡೆ ಮಲ್ಪುರಿ ದಯಬಂಡ ಇನಿ ಹೊಸೂರು ಗುಡಿಗೆ ನಮ್ಮ ಬಾರಿ ಪೊರ್ಲುಡು ಆಚರಣೆ ಮುಟ್ಟ ಶ್ರೀ ಭಂಡಾರದಲ್ಲಿ ನಡೆದು ಅದು ಶೋಭಯಾತ್ರೆ ಇಡಮುಟ್ಟ ಬರ್ತದೆ ಕೋಡಿರ್ದು ಇನಿಮುಟ್ಟ ಕಾರ್ಯಕ್ರಮ ಬಾರಿ ಪೊರ್ಲು ಮತ್ತೊಂದಿಲ್ಲ ವರುಣ ದೇವರನ್ನ ಕೃಪೆ ಆ ಶೋಭಯಾತ್ರೆಗೆ ಬಣ್ಣಗನೆ ವರುಣ ದೇವರ ನಂಗೆ ಓಕುಳಿದ ಒಂಜಿ ಪೊರ್ಲು ನಂಗೆ ಕೊಡ್ತೇವೆ ಕೆಲವರಿಗೆ ಬಾರಿ ಬೇಜಾರಾದ ವರ್ಷ ಭಕ್ತಂದರ್ಥ ನಿಜವಾದ ದೇವರು ಸಾಕ್ಷಾತ್ ದೇವರೇ ಆ ನಮ್ಮ ದೇವರೇ ಆ ಮೆರವಣಿಗೆ ಬಣ್ಣಗ ದೇವರೇ ನಂಗೆ ಹೋಗುಳಿದರು ಕೊಡು ಸಾಕ್ಷಾತ್ ನಂಗೆ ದೇವರ ಅನುಗ್ರಹ ಮಾಡ್ತೇವೆ ಅಂತ ಸಂಶಯ ನಂಗೆ ಮಾತ್ರ ಬಾರಿ ಕಷ್ಟ ದಯಗೊಂಡ ವರ್ಷ ಭಕ್ತಂದ ಹೋಗ್ಬಿಡಪ್ಪ ಹೆಚ್ಚಿನ ಮಲ್ಕೊಂಡು ಸರ್ವಸಾಮಾನ್ಯ ಇತ್ತು ನಾನು ಅಣ್ಣ ಕಾರ್ಯಕ್ರಮವನ್ನು ದೇವರು ನಮ್ಮನ್ನು ಕೊಲ್ಲು ಮಲ್ಕೋದು ದಯಮಾಡಿ ಈದ್ ಮುಟ್ಟ ನಮ್ಮನ್ನು ಕೈ ಬಿಡ್ತಿದ್ದೀರಿ ನನ್ನಾದ ನಮ್ಮನ್ನು ಕೈ ಬಿಡ ನಂಗೆ ಓಡಾಕ ಶ್ರೀಯುತ ಗಂಗಾರ ಮುಂಜಾಲೆ ಶ್ರೀಕೃಷ್ಣನ ಬಗ್ಗೆ ಬಂಡೇರು ಅಂಚನೆ ಹಿರಿಯಾಕಲು ಮಾತಿಲ್ಲ ನಂಗೆ ತಿಳಿಪ ಶ್ರೀಕೃಷ್ಣ ಪರಮಾತ್ಮೆ ಭೂಮಿಗೆ ನಮ್ಮ ಲೋಕವು ಜನ್ಮ ಕೊಟ್ಟದನ್ನೇ ಧರ್ಮ ರಕ್ಷಣೆ ಮಾಡ್ತಾರೆ ಕೂಡ ಊರು ಧರ್ಮ ಉಂಡ ಅಲ್ಪ ರಕ್ಷಣೆ ಮಾಡ್ತದೆ ಊರು ಅಧರ್ಮ ಉಂಡ ಐನ ನಿವಾರಣೆ ಮಾಡ್ತದೆ ಮಾತುಗಳನ್ನ ಎಡ್ಡೆ ಬಯಕಿನ ಚಿತ್ತನ ಪರಮಾತ್ಮ ದೇವರು ಶ್ರೀಕೃಷ್ಣ ಪರಮಾತ್ಮೆ ದಯಪಂಡ ಕೃಷ್ಣ ಪರಮಾತ್ಮನ ಉಜಿಂಜೆ ಘಟನೆಯನ್ನು ನಮ್ಮ ತೂಂದು ಬಂದು ನಾಡ ಹೂವೇ ಉಜ್ಜಿ ಇರೆ ಅತನ ಉಜ್ಜಿ ಕಟ್ಟಿ ಪಂದೋಡು ನಾಂಡ ದೇವರಿಗೆ ನನ್ನ ಉಪನ್ನ ಒಂದು ಇರೆ ಬಂದೋಡು ನಾಡ ಅವು ದೇವರನ್ನ ಕೃಪೆ ಕೂಡ ಯಾನ ಎನ್ನ ಬಂಪನ ನಿಜವಾದ ದಾಲ ಇಚ್ಛೆ ನಮ್ಮ ಅಣ್ಣನ ಮಾತ್ರೆ ದೇವರೇ ನಂಗೆ ನಮ್ಮ ಕಷ್ಟ ಕಾಲಗೂ ಹಿರಿಯಾಕಲು ಪಡ್ಲಿಕ್ಕನೆ ದೇವರೇ ನಮ್ಮಂಡ ನಂಗೆ ಖಂಡಿತ ಇಂಪು ಕೊಡ್ತೀರಿ ಖಂಡಿತ ಬಂಡ ಉದಾಹರಣೆಗೆ ನಮ್ಮ ಭಂಡಾರದ ಇಲ್ಲನೆ ಎಷ್ಟೋ ವರ್ಷದ ಅಜೀರ್ಣ ವ್ಯವಸ್ಥೆ ಇತ್ತನೆ ಭಂಡಾರದ ನಮ್ಮ ಮಿತ್ರ ಮಂಡಲದ ಜೀವನ ಮಾತಿಲ್ಲ ನಮ್ಮ ಊರದಲ್ಲೂ ಮಾತಿಲ್ಲ ಮುಂಜಪ್ಪೆ ಒಟ್ಟಿಗೆ ಸೇರೊಂದು ಬಾರಿ ಪೊರ್ಲುಡೇನೆ ಬಾರಿ ಆಯ್ತಾ ಬ್ರಹ್ಮಕಲಶ ಮತ್ತು ಪೊರ್ಲು ತೂಪು ನಂಚಿದ ಬಳಿಕ ನಮ್ಮ ಪ್ರಿಯ ಇನಿ ಅಲ್ತ ಆ ಕ್ಷೇತ್ರ ಬೆಲವು ನಂಚಿತ್ತನ
ಇನ್ನೇನ ನಮ್ಮ ತೂಂಗಿಲ್ಲ ಅವು ದಯಪಟ್ಟ ನಮ್ಮ ದಿನನಿತ್ಯ ಬರ್ತದ ದೇವರಿಡ ನಮ್ಮ ದೇವರಿಡ ನಮ್ಮ ಕಷ್ಟವನ್ನು ಬಂಡಡ ದೇವರು ಖಂಡಿತ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಬೇತೆ ಎರಡರ ಸಾಧ್ಯ ಯಾಕಂದ್ರೆ ಬಂಡ್ಲೆಕ್ಕನೆ ಬರೀ ಕೋಟ್ಯಾಧಿಪತಿ ಇತ್ತಂದ ನಮ್ಮ ಗಂಗಾಧೂರಲ್ಲಿ ಬಂಡೇರ ದುಡ್ಡು ಇದ್ದಂಡು ಒಂಜಿ ದಿನ ಕೊಡ್ರಿ 2 ದಿನ ಕೊಡ್ರಿ 3 ದಿನ ಕೊಡ್ರಿ 4ನೇ ತಾರೀಕು ಕೊರಿಯರ್ ಆಯ್ತಲ್ಲ ಬಚ್ಚು ಅಪ್ಪ ನಮ್ಮ ಕಷ್ಟವನ್ನು ಎರಡು ಬಂದು ನಮ್ಮ ಕಷ್ಟವನ್ನು ಭಗವಂತ ಬಂದ್ರೆ ನಮ್ಮ ಕಷ್ಟವನ್ನು ನಿವಾರಣೆ ಮಾಡ್ತಾರೆ ಒಂದು ಖಂಡಿತ ಬಂಡ ಕೊಂಚ ಅಪ್ಪ ನಾನು ಏಪದ ಬಂಡೆ ಕೊಂಚ ಅಪ್ಪ ಬಾಲೆಗೆ ಬಡವ ಅಂದ ಅವು ಬುಳಿಪಡು ಬುಳಿಪಂದ ಬಡವ ಬರ್ಬೇಕು ಅವಳ ಇಂಚ ಎಲ್ಲ ಬುಳಿತಾರೆ ಯಾರು ಅಂತ ಜೋರಡು ಬುಳಿಪಡು ಜೋರಡು ಬರ್ತದೆ ಅಪ್ಪಗೆ ನೋವು ಬಾಲೆ ಬಡವು ಬಡವು ಕೊರಡು ಅಂತ ಗೀರಿ ಗಿಟ್ಟು ಬೆಳೀತು ನಾಡ ಅಪ್ಪ ಪಕ್ಕ ಬರ್ತದೆ ಬಾಲಿಗೆ ಬಡವು ಅಂಚನೆ ದೇವರ ನಮ್ಮ ಏತು ಭಕ್ತಿಡು ಶ್ರದ್ಧೆಡು ಕೈ ನೀರು ಕನ್ನ ನೀರು ಪಾರ್ದು ನಮ್ಮ ನಟ್ಯ ನಾಡ ನಮ್ಗೆ ದೇವರು ಖಂಡಿತ ಕೊಡ್ಪಿರುವಂತ ಸಂಶಯನೇ ಇದೆ ಒಂದು ಸತ್ಯ ಇನ್ನೇ ನಮ್ಮ ಜನಗಳಿಗೆ ದೇವರ ನಮಿತ್ತೆ ದೇವರ ಇಂಚಿನ ಅಲ್ಪ ಅಲ್ಪ ಶ್ರೀಕೃಷ್ಣ ಮೊಸರು ಗುಡಿಗೆ ಶ್ರೀಕೃಷ್ಣ ಪರಮಾತ್ಮನ ಉತ್ಸವವನ್ನು ಮೊದಲು ನಡೆದಾದ್ರೆ ನನ್ಗೆ ನಮ್ಮನ್ನು ಮಾತ್ರ ಒಟ್ಟು ಸೇರೋಣ ಚಿತ್ತನ ಒಂಜಿ ಉತ್ಸವ ಶ್ರೀಕೃಷ್ಣಾಷ್ಟಮ ಇನ್ನು ಇನ್ನಿ ಮಾತೆಲ್ಲ ನಮ್ಮ ಈ ಮೂರು ಒಟ್ಟು ಸೇರಿದ ಬರೀ ಕೊಲ್ಲುದ ಕಾರ್ಯಕ್ರಮ ಅವೊಂದುಂಡು ಬರೀ ಸಂತೋಷದ ಒಂದುಂಡು ನಮ್ಮನೇ ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಇತ್ತೊಂದು ನನಾದು ಈ ಕಾರ್ಯಕ್ರಮ ಪುರು ಮಲ್ಪಗೊಂಡು ಸ್ಥಳಾವಕಾಶ ಮಂತ್ರಿಗಳನ್ನ ಶ್ರೀ ರಮಣಿ ಪೂಜಾರ್ತಿ ಬುಕ್ಕ ನನ್ನ ಜೋಕ್ಲೆಗಳ ಅಂಚನೆ ಜಗದೀಶ್ ಪೂಜಾರಿ ಕಿನ್ನೆ ಬೆಳರಿಗೆ ಮೇರೆಗಳ ಸಂಘದ ಪರವಾದ ಅಂಚನೆ ಇಂಕಲ ಸಂಘದ ಮಾತಾ ಸದಸ್ಯರ ಪರವಾದಲ ಸೋಲ್ಮೇಲು ಸಂಘದ ಮಂತ್ರಿಗಳ ಅಂಚನೆ ಕಾರ್ಯಕ್ರಮವನ್ನು ಪುರ್ಲಕಂಡದ ನಡುಪವಡನಾಡ ಐಕ್ಯ ಸಹಕಾರ ಮುಖ್ಯ ಯುಎನ್ಜಿ ಸಂಘದ ಮಸೂರುಣಿಕೆ ಉತ್ಸವಗೂ ಪ್ರತಿ ವರ್ಷ ಎಂಕ್ಲಿಗೆ ಸಹಕಾರ ಕೊರಕಲಿರಿ ಸಂಘದ ಸ್ಥಾಪಕ ಅಧ್ಯಕ್ಷರೈನ ದಿವಂಗತ ಜನಾರ್ದನ ಆಳ್ವ ಕಿನ್ಯ ಸಾದಿಬಾಯಿ ಬೇರೆ ನಮ್ಮೊಟ್ಟಿಗಿಜ್ಜರಿ ಆಡಲ ಅರ್ಣ ಕಿರಿಯ ಸಹೋದರೈನ ಶ್ರೀ ಶಂಕರ ಆಳ್ವ ಗುಜರಾತ್ ಮೇಲ್ಲ ಈ ಕಾರ್ಯಕ್ರಮಕ್ಕೂ ಎಡ್ಡೆಕೊಂಡು ಬ್ಯಾಂಕದ ಸಂದೇಶವನ್ನು ಕಡಪಡಿದರು ಅಂಚನೆ ಮೇರೆಗೆಲ್ಲ ಸಂಘದ ಪರವಾದ ಸೋಲ್ಮೇನು ಸಂಘದ ಮಂತ್ರಿಗಳ ಅಂಚನೆ ಕುಡೋರಿ ಇಂಗ್ಲ ಮಿತ್ರರು ಗ್ರಾಮದ ಪರವೂರಿನಿಂದಲ ಸಂಘದ ಪ್ರತಿಯೊಂದು ಕಾರ್ಯಕ್ರಮಗಳ ಸಹಕಾರ ಕೊರಲಿರಿ ಶ್ರೀ ಸುನಿಲ್ ಬಗೆಯರ ಭಂಡಾರ ಮನೆ ಮುಂಬೈ ಸಾಯಿಮೋಡಿಯ ಗ್ರೂಪ್ ಮುಂಬೈ ನೇತ ಗುರುಕರ್ಮಿ ಮೇರೆಗಳ ಸಂಘದ ಪರವಾದ ಹೃತ್ಪೂರ್ವಕವಾದ ಸೌಮ್ಯನು ಸಂದೇಶ ಮಂತ್ರಿಗಳ ಅಂಚನೆ ರಾಘವ್ ಪೂಜಾರಿ ಮುಂಬೈ ಬುಕ ಕಿಶೋರ್ ಪೂಜಾರಿ ದುಬೈ ವಿನೀತ್ ಪೂಜಾರಿ ದುಬೈ ಮುಕುಲ್ಲಾ ಸಂಘದ ಪ್ರತಿನಿಧಿ ಕೆಲಸಗಳ ಈಗಲಿಗೆ ಸಹಕಾರ ಕೊರದು ಎಡ್ಡನ್ನು ಬಯಕದಲ್ಲಿ ಸೇದಿನ ಮಾತಾ ಬಂಧುಲಗಿ ಅಂಚನೆ ಶ್ರೀಕೃಷ್ಣಾಷ್ಟಮದ ಎಡ್ಡೆಪ್ಪನು ಗುಡರ ಬಯಕೊಂದು ವೇದಿಕೆ ಇಳಿತ ಸಭಾ ಕಾರ್ಯಕ್ರಮದ ಗುರುಕರ್ಮಿ ವಹಿಸಿನ ಹಿರಿಯರಾಯನ ಶ್ರೀ ಬಾಬು ಶಾಸ್ತ್ರ ಕಿನ್ಯ ಬೇರೆಗಳ ಸಂಘದ ಪರವಾದ ಕಂಚಿನ ಸೇದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಕಂಚಿನ ಸೇದಿನ ಮಾತಾ ಬಂಧುಗಳ ಪರವಾದಲ ಹೃತ್ಪೂರ್ವಕವಾದ ಸ್ವಾಗತ ಬಯಕೊಂಡ್ರಲೆ ಮಹಾಮಯಿ ಮಾತೃ ಮಂಡಳ ಮಿತ್ರ ಮಂಡಳಿ ಮತ್ತು ಮಹಾಮಯಿ ಮಾತೃ ಮಂಡಳಿಯ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರಿಗೆ ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ದೇಶ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು
ಬೇಡಿಕೊಂಡು ಬಹುಶಃ ಈ ಇಂಡಿಯಾದ ಬೆಲ್ಲಗೆ ನಡೆಯುವಂತಹ ಈ ಒಂದು ಕೃಷ್ಣಾಷ್ಟಮಿಯ ಮೊಸರುಗುಡಿ ಉತ್ಸವ ಎಲ್ಲರಿಗೂ ಮಾದರಿ ಸೋದರ ಪ್ರೀತಿ ವಿಶ್ವಾಸದ ಪ್ರತಿ ವರ್ಷ ವಿಜೃಂಭಣೆ ನಡೀತಾ ಇದೆ. ಮುಂದಿನ ದಿನಕ್ಕೆ ಇನ್ನಷ್ಟು ವಿಜೃಂಭಣೆ ಆಗುವಂತ ಅವಕಾಶ ಆಗಲಿ. ಪರಮ ಶ್ರೀಕೃಷ್ಣನ ವ್ಯಕ್ತಿತ್ವ ನಮ್ಗೆಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಬಂದು ನಾವು ಕೂಡ ಸರ್ವರ ಪ್ರೀತಿಗೆ ಪಾತ್ರರಾಗುವಂತ ಅವಕಾಶ ನಮ್ಗೆಲ್ಲರಿಗೂ ಕೂಡ ಸಿಕ್ಕಲಿ ಎಂದು ಹೇಳಿಕೊಂಡು ಅದರ ಮುಖಾಂತರ ನಾವು ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿ ನಾವೆಲ್ಲ ಪೂರಕವಾದ ಕೆಲಸ ಮಾಡಿ ಕೇಳಿಕೊಂಡ ಮತ್ತೊಮ್ಮೆ ನಿಮ್ಮ ಸಹಕಾರ ಆಶೀರ್ವಾದ ಬೇಡಿಕೊಂಡು